ಚಿಕ್ಕೋಡಿ ಇವರು ದೀಪ ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಶ್ರೀಯುತ ಗಿರೀಶ್ ಆಳ್ವ ಮೋರ್ಲಾ, ಸಂದೇಶ್ ಶೆಟ್ಟಿ ಕೊಳ್ಕೆ, ಶ್ರೀ ವಿಜಿತ್ ಕುಮಾರ್ ಪಜೀರು, ಮುರಳಿ ಕೊಣಾಜೆ, ಶೈಲೇಶ್ ಅಂಚನ್, ಶ್ರೀಮತಿ ರೇಷ್ಮಾ ಮನೋಜ್ ರಾವ್, ಹಾಗೆ ಶ್ರೀಯುತ ರವೀಂದ್ರ ರೈ ಕಲ್ಲಿಮಾರು. ಗೌರವ ಉಪಸ್ಥಿತಿಯಲ್ಲಿ ಶ್ರೀ ಶ್ರೀನಿವಾಸ್ ಶೆಟ್ಟಿ ಪುಳ್ಳು ಇವರು ಈ ಒಂದು ಆಸನ ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಕೆಲವು ಭಜನಾ ಸಂಕೀರ್ತನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ರು. ಹಾಗೆ ಬೆಳಗ್ಗೆ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಹವ್ಯಾಸಿ ಭಜನಾ ಕಲಾ ತಂಡ ಅಸೇಗೋಳಿ ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಭಜನಾ ತಂಡ ಅಸೇಗೋಳಿ ಎರಡೂ ತಂಡಗಳು ಕೂಡ ಬೆಳಗ್ಗೆ ಸುಮಾರು 2-3 ವಿಶೇಷವಾಗಿ ದೀಪ ಪ್ರಜ್ವಲನೆಯನ್ನು ಬೆಳಗ್ಗೆ ಶ್ರೀಮತಿ ನೇತ್ರ ನಾಗರಾಜ್ ದಂಪತಿಗಳು ನೆರವೇರಿಸಿಕೊಟ್ರೆ, ಸಂಜೆ ದೀಪ ಪ್ರಜ್ವಲನೆಯನ್ನು ಶ್ರೀಮತಿ ವನಿತಾ ಕೋದಂಡರಾಮ ಇವರು ನೆರವೇರಿಸಿಕೊಟ್ಟಿದ್ರು. ಎಲ್ಲರ ಅತಿಥಿವರಿಯರ ಉಪಸ್ಥಿತಿಯನ್ನು ಗೌರವಪೂರ್ವಕವಾಗಿ ಸ್ಮರಿಸಿಕೊಂಡು ಇದೀಗ ಧಾರ್ಮಿಕ ಸಭೆಯನ್ನು ಪ್ರಾರಂಭಗೊಳಿಸ್ತಾ ಇದ್ದೇವೆ. ತದನಂತರ ಸರಿಯಾಗಿ 9 ಗಂಟೆಗೆ ಈ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಕೂಡ ನಡೆಯುತ್ತದೆ. ಒಂದು ಕಡೆ, ಈ ಕಡೆ ಹರಿಕತೆ ಕೂಡ ನಡೆಯಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳಿಗೆ ತಮಗೆಲ್ಲ ಗೊತ್ತಿರುವ ಹಾಗೆ 5ನೇ ವರ್ಷದ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವ, ಅದರ ಅಂಗವಾಗಿ ಸಣ್ಣದೊಂದು ಚಿಕ್ಕದೊಂದು ಧಾರ್ಮಿಕ ಸಭಾ ಕಾರ್ಯಕ್ರಮ. ಈ ಸಭಾ ಕಾರ್ಯಕ್ರಮದ ಪ್ರಥಮ ಅಂಗವಾಗಿ ಪ್ರಾರ್ಥನೆ ಗ್ರೀಷ್ಮ ಅವರಿಂದ, ಕುಮಾರಿ ಗ್ರೀಷ್ಮಾ ಇವರಿಂದ ಪ್ರಾರ್ಥನೆ. ನಾಯಕ ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ ನೀ ಫಲದಾಯಕ, ನೀನೇ ವಿನಾಯಕ ನೀ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಸಿದ್ಧಿ ಪುದೆ ಮಗೆ ವಿನಾಯಕ, ಕಾರ್ಯಸಿದ್ಧಿ ಪುದೆ ಮಗೆ ವಿನಾಯಕ ಫಲದಾಯಕ, ನೀನೇ ವಿನಾಯಕ ಫಲದಾಯಕ, ನೀನೇ ವಿನಾಯಕ. ಪುಟಾಣಿ ಗ್ರೀಷ್ಮಾ ಇವರಿಗೆ ನಮ್ಮೊಂದಿಗೆ ಶ್ರೀಯುತ ಕಲಾ ಸಾರಥಿ ತೋನ್ಸಿ ಪುಷ್ಕಲ್ ಕುಮಾರ್ ಅವರು ಕೂಡ ಸೇರಿಕೊಳ್ಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತೇವೆ. ಮಣಿಕಂಠ ಮಹಿಮೆ ಎನ್ನುವ ಕಥಾ ಕೀರ್ತನೆ ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿಕ್ಕಿದೆ. ತಾವುಗಳು ಕೂಡ ನಮ್ಮ ವೇದಿಕೆಯನ್ನು ಸೇರಿಕೊಳ್ಬೇಕು ಅಂತೇಳಿ ಪುಷ್ಕಲ್ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ, ಈಗ ಬಂದಂಥ ಎಲ್ಲ ಅತಿಥಿಯವರಿಯರನ್ನು ಸ್ವಾಗತಿಸಬೇಕು ಅಂತೇಳಿ ನಮ್ಮ ಟ್ರಸ್ಟ್ನ ಕೋಶಾಧಿಕಾರಿಗಳಾಗಿರುವಂಥ ಆನಂದ ಕೆ ಸೇಗೋಳಿ ಅವರಲ್ಲಿ ವಿನಂತಿ ಮಾಡ್ತೇನೆ. ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಸೇಗೋಳಿ ಇದರ 5ನೇ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವದ ಈ ಸಂಭ್ರಮದ ದಿನ. ಇವತ್ತು ಬೆಳಗಿನಿಂದಲೇ ಬಹಳಷ್ಟು ವೈದಿಕ ಕಾರ್ಯಕ್ರಮಗಳು ಸಂಜೆವರೆಗೆ ನಡೆದಿತ್ತು. ಬೆಳಗ್ಗೆ ಸೂರ್ಯೋದಯದಿಂದ ಭಜನ ಸಂಕೀರ್ತನ ಆರಂಭವಾಗಿ, ಆಮೇಲೆ ವಿಶೇಷವಾಗಿ ನಾಗದೇವರಿಗೆ ಪಂಚಾಮೃತ ಅಭಿಷೇಕ, ಅಯ್ಯಪ್ಪ ದೇವರಿಗೆ ಮಹಾಪೂಜೆ, ಸಂಜೆ ಹೊತ್ತಿಗೆ ಭಜನಾ ಕಾರ್ಯಕ್ರಮ, ಭಜನಾ ತಂಡ ವಾಣಿಯ ಗಾಣಿಗ ಮಹಿಳಾ ಭಜನಾ ತಂಡ ಮಂಗಳೂರಿವರಿಂದ ಭಜನಾ ಸಂಕೀರ್ತನ ಕೂಡ ನಡೆದಿತ್ತು. ಇವಾಗ ಮಹಾಪೂಜೆಯ ನಂತರ ಒಂದು ಚಿಕ್ಕದಾದ ಚೊಕ್ಕದಾದ ಒಂದು ಅರ್ಧ ಗಂಟೆಯ ಸಭಾ ಕಾರ್ಯಕ್ರಮ ನಮ್ಮ ವೇದಿಕೆಯ ಸಂಪ್ರದಾಯ. ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಬಹಳಷ್ಟು ವರ್ಷಗಳಿಂದ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ರಸಾಯನಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿ ಕೇವಲ ನಾನು ವಿಶ್ವವಿದ್ಯಾನಿಲಯಕ್ಕೆ ಸೀಮಿತ ಅಲ್ಲ, ಸಾಮಾಜಿಕವಾಗಿ ಧಾರ್ಮಿಕವಾಗಿ ಅನೇಕ ಚಿಂತನೆಗಳನ್ನು ಒಳಗೊಂಡಂಥ ಒಬ್ಬ ಪ್ರೊಫೆಸರ್ ಆಗಿದ್ದಾರೆ ನಮ್ಮ ಭೋಜ ಪೂಜಾರಿಯವರು. ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಮತ್ತು ಟ್ರಸ್ಟಿನ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ವಿಶೇಷವಾದಂಥ ದೀಪ ಪ್ರಜ್ವಲನೆಯ ಮೂಲಕ ನಾವು ಕಾರ್ಯಕ್ರಮಕ್ಕೆ ಯಾವಾಗಲೂ ಚಾಲನೆ ಕೊಡುವಂಥದ್ದು. ಇವತ್ತು ನಿಜವಾಗಿ ಕೂಡ ನಮಗೆ ದೀಪ ಪ್ರಜ್ವಲನೆ ಮಾಡಲಿಕ್ಕೆ ಶ್ರೀ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಗಾರ ಗೊತ್ತು ಬರಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರು ಬರಲಿಕ್ಕಾಗಲಿಲ್ಲ. ಬಹುಶಃ ಆ ಸ್ಥಾನವನ್ನು ತುಂಬಿದವರು ನಮ್ಮ ಅಯ್ಯಪ್ಪ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯಲ್ಲಿ ಗೌರವ ಅಧ್ಯಕ್ಷರು ಆಗಿರತಕ್ಕಂಥ ಪ್ರಶಾಂತ್ ಕಾಜ್ ಅವರು ವೃತ್ತಿಯಲ್ಲಿ ಪ್ರಗತಿಪರ ಕೃಷಿಕರು ಕೂಡ ಹೌದು, ಉದ್ಯಮಿ ಕೂಡ ಹೌದು, ಮುಡಿಪು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಕೂಡ ಹೌದು.
ಅದೇ ರೀತಿ ಸಾಮಾಜಿಕ ಮತ್ತು ಧಾರ್ಮಿಕ ಚಿಂತನೆಗಳನ್ನೋದು ಒಬ್ಬ ಯುವ ನಾಯಕತ್ವವೂ ಕೂಡ ಅವರಲ್ಲಿದೆ. ಒಳ್ಳೆಯ ವ್ಯಕ್ತಿತ್ವದಿಂದ ಕೂಡಿದಂಥ ಪ್ರಶಾಂತ್ ಕಾಜ್ ಅವರು ಇವತ್ತು ತಮ್ಮ ದಿವ್ಯ ಹಸ್ತದಿಂದ ದೀಪವನ್ನು ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ. ಅವರಿಗೆ ಟ್ರಸ್ಟಿನ ವತಿಯಿಂದ ಮತ್ತು ಮಂದಿರದ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಅತಿಥಿ ಶೈಲೇಶ್ ಅಂಚನ್, ಕೊಣಜೆ ಗ್ರಾಮ ಪಂಚಾಯತಿನ ಸದಸ್ಯರು ಕೂಡ ಹೌದು. ಶ್ರೀ ಗುಳಿಗ ಕೊರಗಜ್ಜ ಸೇವಾ ಸಮಿತಿಯ ಸಕ್ರಿಯ ಒಬ್ಬ ಕಾರ್ಯಕರ್ತರು ಕೂಡ ಹೌದು. ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಕೂಡ ತನ್ನನ್ನು ತೊಡಗಿಸಿಕೊಂಡಂಥ ಒಬ್ಬ ಯುವ ನಾಯಕರು ಹೌದು ಶೈಲೇಶ್ ಅಂಚನ್ ಇವತ್ತು ನಮ್ಮ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಮತ್ತು ಸೇವಾ ಟ್ರಸ್ಟಿನ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೋರ್ವ ಅತಿಥಿ ಶ್ರೀಮತಿ ರೇಷ್ಮಾ ಮನೋಜ್ ರಾವ್, ಇವರು ಕೂಡ ಕೊಣಜೆ ಗ್ರಾಮ ಪಂಚಾಯತ್ನ ಸದಸ್ಯರು ಕೂಡ ಹೌದು. ಮಂಗಳೂರಿನ ಒಂದು ಸಂಸ್ಥೆಯಲ್ಲಿ ಗ್ರಂಥಪಾಲಕಿಯಾಗಿ ಕೂಡ ಕೆಲಸ ಮಾಡತಕ್ಕಂಥವರು, ಸಮಾಜಮುಖಿ ಚಟುವಟಿಕೆಯಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡವರು, ಯುವ ನಾಯಕಿ ಕೂಡ ಹೌದು. ರೇಷ್ಮಾ ಮನೋಜ್ರವರನ್ನು ನಮ್ಮ ಟ್ರಸ್ಟ್ನ ವತಿಯಿಂದ ಮತ್ತು ಮಂದಿರದ ವತಿಯಿಂದ ಪ್ರೀತಿಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ನಮ್ಮ ನಿತ್ಯ ನಿರಂತರವಾಗಿ ನಮಗೆ ಯಾವತ್ತೂ ನಮ್ಮ ಈ ಒಂದು ದೇವಸ್ಥಾನಕ್ಕೆ ಬಂದು ಕೈ ಮುಗಿದು ಹೋಗತಕ್ಕಂಥವರು ನಮ್ಮ ರಾಮಕೃಷ್ಣ ಪ್ರೌಢಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕರು ಹೌದು. ಸರ್ಕಾರದ ಶಿಕ್ಷಕ ಪ್ರಶಸ್ತಿಯನ್ನು ಪಡ್ಕೊಂಡವರು ಹೌದು. ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಉಳ್ಳಾಲ ಘಟಕದ ಗೌರವ ಕಾರ್ಯದರ್ಶಿಗಳು ಹೌದು. ಉತ್ತಮ ಸಾಹಿತಿ ಕೂಡ ಹೌದು. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಸಮಾಜಮುಖಿ ಚಟುವಟಿಕೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ಒಬ್ಬ ಮಹಾನ್ ಶಿಕ್ಷಕ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇವತ್ತು ನಮ್ಮ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ಟ್ರಸ್ಟಿನ ವತಿಯಿಂದ ಮತ್ತು ಮಂದಿರದ ವತಿಯಿಂದ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಟ್ರಸ್ಟಿನ ಮತ್ತು ಮಂದಿರದ ಅಧ್ಯಕ್ಷರು ಆಗಿರತಕ್ಕಂಥ ಶ್ರೀನಿವಾಸ್ ಶೆಟ್ಟಿ ಪುಲ್ಲು, ಭಾಳಷ್ಟು ವರ್ಷಗಳಿಂದ ಕಳೆದ 37-40 ವರ್ಷಗಳಿಂದ ಈ ಒಂದು ಮಂದಿರದ ಅಧ್ಯಕ್ಷತಕ್ಕಂತಹ ಅಥವಾ ಈ ಕ್ಷೇತ್ರಕ್ಕಾಗಿಯೇ ತನ್ನನ್ನು ಅರ್ಪಣೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕೂಡ ಹೌದು ಶ್ರೀನಿವಾಸ್ ಶೆಟ್ಟಿ ಪುಲ್ಲು. ಅವರನ್ನು ಕೂಡ ಭಾಳ ಪ್ರೀತಿಯಿಂದ ನಾನು ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು, ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಗಳಂತ ರಾಮಕೃಷ್ಣ ಪಟೋರಿ ಅವರು ಈ ಕ್ಷೇತ್ರದ ಅರ್ಚಕರು ಕೂಡ ಹೌದು. ಧಾರ್ಮಿಕವಾದಂಥ ಚಿಂತನೆ ಒಳಗೊಂಡಂಥ ಒಬ್ಬ ವ್ಯಕ್ತಿ ಕೂಡ ಹೌದು. ಅವರನ್ನು ಕೂಡ ನಾನು ಈ ವೇದಿಕೆಯಲ್ಲಿ ನಮ್ಮ ಟ್ರಸ್ಟ್ನ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸಮಿತಿಯ ಕಾರ್ಯಾಧ್ಯಕ್ಷರಾದಂಥವರು ಈ ಕ್ಷೇತ್ರಕ್ಕೆ ಅನನ್ಯವಾದ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂತಹ ವಿಶ್ವನಾಥ್ ನಾಯ್ಕ್ ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ನಾನು ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಪದಾಧಿಕಾರಿಗಳನ್ನು, ಮಂದಿರದ ಸದಸ್ಯರುಗಳನ್ನು, ಬಂದಿರತಕ್ಕಂಥ ಎಲ್ಲ ಭಕ್ತರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವರದಿಗಾರರಾದಂಥ ಅನ್ಸಾರಿ ನೋಳಿ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಸರ್ವ ರೀತಿಯಲ್ಲಿ ಸಹಕಾರ ಮಾಡಿದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರುತ್ತಾ ಮುಂದಿನ ಕಾರ್ಯಕ್ರಮ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದಂಥ ಪ್ರೊಫೆಸರ್ ಭೋಜ ಪೂಜಾರಿ ಅವರಿಗೆ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ಮಾಡಲಿಕ್ಕೆ ಭಾಳ ಪ್ರೀತಿಯಿಂದ ವಿನಂತಿ ಮಾಡಿಕೊಂಡಾಗ ಆದರೂ ಬೇಡ ಅಂತೇಳಿ ಆದರೂ ಕೂಡ ಒಪ್ಪಿಕೊಂಡು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಜೀರ್ಣೋದ್ಧಾರದಿಂದ ಹಿಡಿದು ಬ್ರಹ್ಮಕಲಶ ಸ್ಥಾನಕ್ಕೆ ഇനി ഈ ಕಾರ್ಯಕ್ರಮಡು ದೀಪ ಪ್ರಜ್ವಲನ ಮನ್ಪುನಾರು ನಮ್ಮರೆ ಐನ ಪಟ್ಟೋರುಡೆ ಇತದು ಕುರ್ನಾಡುಪ್ಪುನಾರು ಶ್ರೀ ಪ್ರಶಾಂತ್ ಕಾಜವರು ಎನ್ನ ಬಾವಿ ಆರೈನಿ ಈ ಒಂಜಿ ಕಾರ್ಯಕ್ರಮಡು ಜೀರ್ಣೋದ್ಧಾರ ಸಮಿತಿ ಪೂರ ಬಾರಿ ಎಡ್ಡೆ ಮುತುವರ್ಜಿದು ಅವು ಒಂಜಿ ಟೀಮ್ ಬೇಲೆ ಮಂತ್ರಿಟ ಯಾರಲ್ಲ ಆಯ್ತಾ ಒಂಜಿ ಗೌರವಾಧ್ಯಕ್ಷರಾದ ಮಸ್ತ್ ಬೇಲೆ ಮಂದಿರು ಅರೆಡ್ದು
ಈ ಮಂದಿರ ಮಸ್ತ್ ಕೊಡುಗೆ ಉಂಡು. ಈ ಕಾರ್ಯಕ್ರಮದ ಉಪಸ್ಥಿತರು ಅರಿಗೆ ವಂದಿಸಾದು ಅಂಚೆನೆ ಎಂಕಲ್ನ ಇನಿ ಗೌರವಾಧ್ಯಕ್ಷರಾಯನ ಭೋಜ ಪೂಜಾರು ಪ್ರೊಫೆಸರ್ ಯೂನಿವರ್ಸಿಟಿದ ಆರಲ ಈ ಒಂಜಿ ಕಾರ್ಯಕ್ರಮದಲ್ಲಿ ಸಮಾಜಮುಖಿ ಕೆಲಸ ಮನ್ಪುನಾರೆ ಅರೇಗ್ಲ ವಂದಿಸವೆ. ಅಂಚೆನೆ ಎಂಕಲ್ನ ಬಂಧು ಆಯನ ಅಂಚಿನ ರವೀಂದ್ರ ಮಾಸ್ಟರ್ ಮಾತ ಆರು ನಿವೃತ್ತಿ ಆಂಡಲ ಆರು ಸಮಾಜಮುಖಿ ಕೆಲಸರು ನಿವೃತ್ತಿ ಆತಿಜೇರು ಸದಾ ಕಾರ್ಯಚಟುವಟಿಕೆ ಹಿಡಿತದೆ. ಆರ್ನ ಪೂರ್ಣ ಸಮಯನ ಸಮಾಜಮುಖಿ ಕೆಲಸವು ಮಂತದ ಅಂಚನೆ ಎಡ್ಡೆ ಒಂಜಿ ಪ್ರಗತಿಪರ ಕೃಷಿಕೆ ಅದೆಲ್ಲ ಕೆಲಸ ಮಂತಂದ್ರೆ ಅರಿಗಳ ಹೊಂದಿಸವೆ. ಈ ಒಂಜಿ ಕಾರ್ಯಕ್ರಮಡು 2 ಜನ ಎಂಗ್ಲ ಪಂಚಾಯತ್ ಸದಸ್ಯರು ಶೈಲೇಶ್ ಅಂಚನ್ ಅರಿಗಳ ಯಾನು ವಂದಿಸವೆ. ಅಂಜನೆ ರೇಷ್ಮಾ ಮನೋಜ್ ಕುಮಾರ್ ಅಂಜನೆ ಎಂಗ್ಲ ಉಪಾಧ್ಯಕ್ಷರು ಈ ಒಂಜಿ ಭಾರಿ ವರ್ಷದಂಚಿ ಮಸ್ತ್ ಸಮಯ ಕೊರ್ದು ಒಂಜಿ ಮಂದಿರಗೆ ಅರ್ಪಣೆವಂತನಾರು ವಿಶ್ವನಾಥ್ ನಾಯ್ಕ್ ಆರ್ಲ ಉಪಸ್ಥಿತರು ಅರಿಗಳ ವಂದಿಸವೆ. ಅಂಜನೆ ಎಂಗ್ಲ ಪ್ರಧಾನ ಕಾರ್ಯದರ್ಶಿ ಹೆಚ್ಚಿನ ಸಮಯ ಕೊರ್ದು ಈ ಒಂಜಿ ಮಂದಿರದ ವಿಷಯಡು ಮಸ್ತ್ ಒಂಜಿ ಚಿಂತನೆ ಮಂತದು. ಈ ಪ್ರಗತಿಗೆ ಒಂಜಿ ಪ್ರಮುಖ ಕಾರ್ಯಕರ್ತೆಯಾದ ದಿನಂಪ್ರತಿ ಹೆಚ್ಚಿನ ಸಮಯ ಕೊರ್ದು ಇಂಜಿ ಅರ್ಚಕೆ ಆದಲ್ಲ ಒಂಜಿ ಮಸ್ತ್ ಅರ್ನ ಕೊಡುಗೆಂಡು ಅರಿಗಳ ವಂದಿಸವೆ. ಅಂಚೆನೆ ಈ ಒಂಜಿ ಕಾರ್ಯಕ್ರಮಡು ಎಂಕಲ್ನ ಟ್ರಸ್ಟ್ನ ಕುಳ್ಳು ರಮೇಶ್ ರೈಕಲು ತ್ಯಾಗಮ್ಮ ಮಾಸ್ಟರ್ ಅಂಚೆನೆ ಕೋಶಾಧಿಕಾರಿ ಆಯ್ನ ಆನಂದ್ ಮಾಸ್ಟರ್ ಚೇತನ್ ಕುಮಾರ್ ಸುಧಾಕರ್ ಭಟ್ರು ಮಸ್ತ್ 17 ಜನ ಒಂಜಿ ಟ್ರಸ್ಟ್ ಮಂತದು ಈ ಒಂಜಿ ಎಡ್ಡ ರೀತಿರಿ ಒಂಜಿ ಈ ಒಂಜಿ ಮಂದಿರನ ಪೊರ್ಲುಡು ಕೊನೋದು ಮಸ್ತ್ ಈ ಒಂಜಿ ಮಂದಿರನ ಮೂಲಭೂತ ಸೌಕರ್ಯ ಉಬ್ಬಡಾದು ಎಂಕ್ಲೊಂದೆ ಮಸ್ತ್ ಕೆಲಸ ಮನ್ಪಡಾಪುಂಡು. ಅಂಚನೆ ಈ ವರ್ಷ ದಾಲ ಆರ್ಥಿಕ ಕೈಟ್ ದಾಲ ಇಜ್ಜಂದೆ ಈ ಒಂಜಿ 5 ಲಕ್ಷದ ಬೇಲೆಗೆ ನಮ್ಮ ಆನಂದ್ ಮಾಸ್ಟರ್ನೆಲ್ಲ ರಾಮಕೃಷ್ಣರ್ನೆಲ್ಲ ಒಂಜಿ ಉಮೇದುವಾರಿ ಕೇಳಿ ಎಂಕಲ್ ಕೈ ಪಾಡ್ತೀನಿ. ನಿಜವಾದ ಎಂಕಲ್ನ ಆರ್ಥಿಕ ಪರಿಸ್ಥಿತಿ ಬಾಕಿದಕ್ಕಲ್ನ ಏರ್ನೆಲ್ಲ ಆತು ಎಡ್ಲೆಜ್ಜಿ ಮಾತ ಬೇತೆ ಬೇತೆ ಅಕ್ಕಲ್ನ ವ್ಯವಹಾರಡು ಮಸ್ತ್ ದುಡ್ಡು ಪೋತಿನ ಹಿಡ್ದಾದ್ರೆ ಈ ಸರ್ತಿ ಎಂಕ್ಲಿಗೆ ನೇನು ಅಂತ ಪಿರಕೊನ ಕಾಂದಿತ್ತು ಆಂಡಲ್ಲ ಅಕ್ಕಲ್ನ ಧೈರ್ಯ ಅಕ್ಕಲು ಗಣೇಶರು ಪೂರ ಸೇರಿದು ಎಂಕ್ಲು ಏನೊಂಜಿ ಡಿಸೆಂಬರ್ ಸಂಧ್ಯಾ ಭಜನೆ ಮಂತದು ಐತ ಆರ್ಥಿಕ ವ್ಯವಸ್ಥೆಯನ್ನು ಭರಿಸಾಗ ಅಂಚನೆ ಈ ಟ್ರಸ್ಟ್ನ ಅಕ್ಕಲು ಭಗವದ್ಭಕ್ತರು ಇನಿ ಅಕ್ಕಲು ಮುಂಗಡವಾದ ನಂಗೆ ಎಂಕ್ಲಿಗೆ ಒಂಜಿ 5 ಜನ 50,000 ರೂಪಾಯಿ ಕೊರ್ದು ಒಂಜಿ 3-6 ಲಕ್ಷ ಆತನು. ಅಂಚನೆ ಮಸ್ತ್ ಎಂಕ್ಲ ಟ್ರಸ್ಟ್ನ ಅಕ್ಕಲು ಇಟ್ಲ ಐಕೊಂಜಿ ಕೆಲವರು ದುಡ್ಡು ಕೊರ್ಕ ಬಂದು ವಾಗ್ದಾನ ಮಂತ್ರ ಹಿಡ್ದ ಹತ್ರ ಆ ಧೈರ್ಯಡು ಜೈದ ನನ್ನ ಒಂತೆ ಕೆಲಸ ಎಂಕ್ಲು ಪೂರ್ಣವಾದ ಏನು ಮುಗಿಪೊಡ್ದಿತ್ತು ಅವು ಭಾರಿ ಸೂಕ್ಷ್ಮ ಕೆಲಸ ಏನು ಹಿಡ್ದ ಹತ್ರ ಒಂತೆ ಕೆಲಸ ಒರಿಂಡು ಮಸ್ತ್ ಮಂದಿರಾಗಿ ಐತ ಒಂಜಿ ವ್ಯವಸ್ಥೆಗೆ ಭಾರಿ ಪ್ರಯೋಜನ ಆಪುಂಡು. ಅಂಜನೆ ಜನಕಲೆಗಳ ಒಂಜಿ 200-205 ಜನದ ಒಂಜಿ ಕಾರ್ಯಕ್ರಮನ ಹೂವೆ ಬರ್ಸ ದುಂಬು ಬತ್ತನೆಲ್ಲ ಮನ್ಪೆರೆ ಆಪುಂಡು. ಇನಿ ಒಂಜಿ ಕೇಂದ್ರ ಸ್ಥಾನ ಹೊಡುತ್ತಿದ್ದ ಅಯ್ಯಪ್ಪ ಮಂದಿರ ತಿಂಗಳು 5 ವಿಶೇಷವಾಯಿನ ಪೂಜೆ ಶನಿವಾರ 4 ಸಂಕ್ರಮಣ ಒಂಜಿ ನೇಟ್ರು ಎಂಕ್ಲು ಹೂವೆ ಆರ್ಥಿಕ ಅಡೆತಡೆ ಬತ್ತನಲ್ಲ ಈ ಅನ್ನದಾನದ ಒಂಜಿ ಕಾರ್ಯಕ್ರಮನ ಉಂತಾದ ಅಂದೆ ಭಂಗ ಆಪುಂಡು. ಅಂಡ್ಲ ದೇವೇರ್ನ ಒಂಜಿ ಅಯ್ಯಪ್ಪ ಸ್ವಾಮಿನ ಬಾರಿ ಮಲ್ಲ ಒಂಜಿ ಶರಣು ಘೋಷಡು ಎಂಕ್ಲು ಪನ್ಪ ಅನ್ನದಾನ ಪ್ರಭುವೆಂದು ಆ ಒಂಜಿ ಕಳಿಗ ವರದನ ನೇಟು ಬಾರಿ ಪೊರ್ಲುಡು ಅವೊಂಜಿ ದುಡ್ಡು ಉಪ್ಪಾಡು ಉಪ್ಪಂದೆ ಕುಲ್ಲಾಡು ನಡತೊಂದು ಬೈದಿನ ಬಾರಿ ಮಲ್ಲ ಎಡ್ಡೆ ಒಂಜಿ ಕೆಲಸ ಬಂಡದು ಎಂಕ್ಲು ಇನ್ನೊಂದುಲ್ಲ ವಾ ಕಷ್ಟ ಅಂಡಲ್ಲ ಅವು ಈತಿನಟ 5 ವರ್ಷಡು ನಿತ್ಯ ನಿರಂತರವಾದ ಮಂತೊಂದು ಒಂಜಿ ವಿಶೇಷವಾಯಿನ ಶಕ್ತಿ ಬೈದನು ಮಾತೇರ್ನ ಒಂಜಿ ಸಾಕಾರಡು ಈ 5 ಲಕ್ಷದ ಯೋಜನೆ ಕೈಪಾಡ್ದ. ಅಂಚನೆ ಮಿತ್ತಿಗೆ ಈ ಒಂದೇ ಒಂಜಿ ವೇದಿಕೆದ ಪ್ರಾಂಗಣದ ಒಂಜಿ ಸಭಾಂಗಣ ಮನ್ಪುಡು ಒಂದುಂಡು ಒಂಜಿ 30 ಲಕ್ಷದ ಒಂಜಿ ಸಭಾಂಗಣ ಮಂತಂಡ ಕೆಲವು ನಮ್ಮ ಕಾರ್ಯಕ್ರಮಗೆ ಎಲ್ಲ ಎಡ್ಡೆ ಹಾಕೊಂಡು ಅಂಚನೆ ನಮ್ಮ ಅಯ್ಯಪ್ಪ ಮಂದಿರದ ಒಂಜಿ ಆರ್ಥಿಕ ವ್ಯವಸ್ಥೆಗಳ ಒಂಜಿ ಪೂರಕವಾದ ಮನ್ಪುಣ ಯೋಜನೆ ಉಂಡು. ನೇಕ್ ಮಾತೇರ್ಲ ಈ ಊರು ದಾಖಲೆ ಎಂಕ್ಲಿಗೆ ಪೂರ್ಣ ಸಹಕಾರ ಕೊರಡು
17 ಜನ ಅಯ್ಯಪ್ಪ ಸೇವಾ ಟ್ರಸ್ಟ್ ಎಡ್ಡ ರೀತಿ ಪೂರ್ಣ ಚಟುವಟಿಕೆ ಉಂಡು. ಅಂಚನೆ ಎಂಕ್ಲನ ಭಕ್ತರನ ಒಂಜಿ ತಂಡಲ ಉಂಡು. ಎಂಕ್ಲೆಗೆ ಇನಿ ಒಂಜಿ ಬಾರಿ ಮಲ್ಲ ವಿಶೇಷದಾದ ಪಂಡ ಧಾರ್ಮಿಕವಾದ ಮಸ್ತ್ ಜನ ಎಂಕ್ಲೆಗೆ ಪೂರ್ಣ ಪ್ರಮಾಣದ ಸಹಕಾರ ಮನ್ಪೇರು. ಅನ್ನದಾನಡು ದಾಲ ಪೂಜೆ ಕಮ್ಮಿ ಆಡ ಎಂಕ್ಲ ಸುರೇಶರುಲಿರಿ ಕಾಂಟ್ರಾಕ್ಟ್ರಿ. ಅಂಚನೆ ಎಂಕ್ಲನ ಆನಂದ ಗುರುಸ್ವಾಮಿ ಎಂಕ್ಲನ ಈ ಧಾರ್ಮಿಕ ಪ್ರತಿ ತಿಂಗೊಲ್ಲ ಶಬರಿಮಲೆಗೆ ಹೋದು ಮಸ್ತ್ ಜನನು 10-15-20 ಜನನು ಪ್ರತಿ ತಿಂಗಳಲ್ಲಿ ತಂದು ಒಪ್ಪುನಾರು. ಆರನ ಮಾರ್ಗದರ್ಶನ ಉಂಡು. ಮಾತೇನಲ್ಲ ವಿಶೇಷವಾಯಿನ ಒಂಜಿ ಕೊಡುಗೆಡಿ ಈ ಮಂದಿರ ನಡತುಂಡು. 10ರಲ್ಲಿ ಮುತ್ತು ಬನ್ಪ ನಮ್ಮ 10 ಜನ ಸೇರಿದರೆ ಅಲ್ಲಿ ಮುತ್ತುಂಡು. ಮುತ್ತು ಉತ್ಪತ್ತಿ ಆಪಣಿಗೆ ಅಂಚನೆ ಮಾತ ಕೈಗೆ ಸೇರ್ದೀನಿ ಪೊರ್ಲು ನಡತಂತನ ಈ ಕಾರ್ಯಕ್ರಮಕ್ಕೆ ನನ್ನ ಮಿತ್ತುಗಳ ಈ ಧಾರ್ಮಿಕ ಆಸಕ್ತಿಯರು ಮಾತಿರಲ್ಲ ಎಂಕ್ಲಿಗೆ ಸಹಕಾರ ಕೊರ್ದು ಈ ಮಂದಿರದ ಪ್ರಗತಿ ನಿಖಲು ಕೈ ಜೋಡಿಸೋರು ಪಂಡದು ಎನ್ನರಡ್ಡು ಪಾತ್ರವಂತ ಸ್ವಾಮಿ ಶರಣಮಯ್ಯಪ್ಪ ಪುಳ್ಳವರಿಗೆ ವಂದನೆಗಳು. ಕಾರ್ಯಕ್ರಮದ ಮುಂದಕ್ಕೆ ದೀಪ ಪ್ರಜ್ವಲನೆ ಕಾರ್ಯಕ್ರಮ ಇದನ್ನು ನೆರವೇರಿಸಿಕೊಡಬೇಕು ಅಂತೇಳಿ ನಮ್ಮ ಇವತ್ತಿನ ದೀಪ ಪ್ರಜ್ವಲನೆ ಮಾಡಲಿಕ್ಕಿರುವಂತಹ ಪ್ರಶಾಂತ್ ಕಾಜುವ ಮತ್ತು ಎಲ್ಲ ಅತಿಥಿಯವರಲ್ಲಿ ವಿನಂತಿ ಮಾಡಿ. ಮಾತೃಗಳ ನಮಸ್ಕಾರ. ಅಯ್ಯಪ್ಪ ಮಂದಿರ ಆದ 5ನೇ ವರ್ಷದ ವರ್ಷಾಚರಣೆ ನಮ್ಮ ಮತ ಸೇರೋಂತ ಆಂಡಲ ಎಂಕೆಲ್ಲ ಅಧ್ಯಕ್ಷರು ಬೊಕ್ಕ ಟ್ರಸ್ಟ್ ಇತ್ತಿನಗಳು ಮಾತಾರಲ್ಲ ಇರು ದೀಪ ಪ್ರಜ್ವಲನೆ ಮಲ್ಪಡು ಬಂದ್ಬಿಡೋ ಉದ್ದೇಶಕ್ಕೆ ನಾನು ಮಾತ್ರ ಒತ್ತೊಣ್ಣೆ ತಂದೆ ಓಯೇ ಇರಾದೆಡೆ ಅತನ ಓಯೇ ಭಾಷಣ ಮಲ್ಪಡು ಬಂದ್ಬಿಡ ಪ್ರಚಾರಗೋಸ್ಕರ ಬರ್ತದೆ ಯಾನ ವೇದಿಕೆ ಕುಲ್ಲೇಜಿ ಇನಿ ವೇದಿಕೆಡು ಬಾರಿ ಆತ ಅದ್ಯಮನ್ಯ ಗಣ್ಯರುಳ್ಳರು ಇನಿ ಭೋಜ ಪೂಜಾರಲ್ಲಿ ಪನ್ಪಣಿಸಿನ ಒಂಜಿ ವ್ಯಕ್ತಿ ಸರಳ ವ್ಯಕ್ತಿತ್ವದ ಒಂಜಿ ವ್ಯಕ್ತಿ ಇನಿ ನಮ್ಮ ಈ ಕಾರ್ಯಕ್ರಮ ಆಸೀನರಾದುಳ್ಳರು ಅಂಚನೆ ಎಂಕಲೊಂಜಿ ಅಪತ್ ಬಂದವರು ಬೊಕ್ಕ ಎನ್ನ ಆತ್ಮೀಯ ಬಂಧು ಬೊಕ್ಕ ಎಂಕಲೊಂಜಿ ಸಂಬಂಧಿ ಏನಂಚಿನ ಒರಿ ಅಜಾತ ಶತ್ರು ಬಂಡಲ ತಪ್ಪ ಒಂದು ರವೀಂದ್ರ ಮಾಸ್ಟ್ರೆ ಪೂರ ವೇದಿಕೆಡ್ಲ ಉಳ್ಳೇರು ಪೂರ ವೇದಿಕೆಡ್ಲೇರು ಬಂಡ ಅರ್ನಂಜಿ ಗುಟ್ಟುಂಡು ಆರು ಒರಿ ವ್ಯಕ್ತಿಗೆ ಎಂಚ ಶಕ್ತಿ ಕೊರುಡು ಅತನ ಎಂಚ ಮರ್ಯಾದೆ ಕೊರುಡು ಪನ್ಪಿನೇ ಆರು ಬಾರಿ ಎಲ್ಲಿಡ್ದಿಂಚಿ ಕಲ್ತಿನಾರು ದಾಯಿ ಪನ್ನಿ ಬಣ್ಣಗ ಯಾನ್ಲಾರ್ಲ ಯಾನ ಹೈಸ್ಕೂಲ್ ಉಪ್ಪನಾಗ ಯಾನ್ಲಾರು ಆರು PU ಡಿಗ್ರಿ ಕಾಲೇಜ್ ಇಡ್ತೇರು ಅಪ್ಪ ಎಂಕಲ್ ಒಟ್ಟಿಗೆ ಒಂಜಿ 2 ವರ್ಷ ಒಟ್ಟಿಗೆ ಎಂಕಲ್ ಒಂಜಿ ರೂಮುಡು ಒಟ್ಟಿಗೆ ಎತ್ತ ಅಪ್ಪ ಎಂಕಲ್ನ ಕಾಂಡದ ತಿಂಡಿ ಬೊಕ್ಕ ಕೆಲವೊಂಜಿ ವ್ಯವಹಾರಗಳು ಒಟ್ಟಿಗೆ ನಡ್ತೊಂತಡು ಅಪ್ಪಗನೆ ಭಾರಿ ಸಮಾಧಾನದ ವ್ಯಕ್ತಿ ಭಾರಿ ಪ್ರಬುದ್ಧೆ ಅಂಚಾಯನ ಹಿಡ್ದಾದ್ರ ಇನಿ ಎತ್ತರದ ಮಟ್ಟಗೂ ಕುಲ್ಲುನಂಚಿನ ಶಕ್ತಿ ಅರ್ನ ಗೌರವ ಬೊಕ್ಕ ಅರ್ನ ಒಂಜಿ ಸಮಾಧಾನನೇ ಅರಿನ ಜೊತೊಂದು ಪೋಂಡು ಪಂಡ ತಪ್ಪ ಒಂದು ಇನಿ ರಡ್ಡು ಮಾಸ್ಟರ್ನಕ್ಲು ರಡ್ಡು ಮಾಸ್ಟರ್ನಕ್ಲು ಇನ್ನು ತಿರ್ತೊಲ್ಲೇರು ಎಂಕಲ್ನ ಕಾರ್ಯಾಧ್ಯಕ್ಷರು ಎನ್ನ ಭಾವೆ ಆರು ಈ ಮಂದಿರಗೋಸ್ಕರ ಬಾರ್ಯಾತ್ ಬೇನೆ ಬೇಜಾರು ಕಷ್ಟ ಬಾರ್ಯಾತ್ ತುಳಿತಾಗ ಒಂಜಿ ಎತ್ತದು ಬೋತಾರ ಅವು ಬ್ರಹ್ಮಕಲಶ ಆಯನ ಮುಟ್ಟ ಬಾರ್ಯಾತ್ ಬೇನೆ ತಿಂತಾರೆ ಬೇನೆ ತಿನ್ಪುಣ ಶಕ್ತಿ ಹಿಡಿದ ಮಾಸ್ಟ್ರೆ ಯಾರು ಈ ಮಂದಿರ ಮಲ್ಪರೆ ಸಾಧ್ಯ ಅಂಡು ಬಾರ್ಯಾತ್ ಅರ್ನ ಋಣತ ಒಟ್ಟಿಗೆ ಬಾರ್ಯಾತ್ ಪಿರ ಆಯ್ತ ಒಂಜಿ ಬ್ಯಾಕ್ ಪೀಡ್ ಬಂತೇರು ಬ್ಯಾಕ್ ಪೀಡ್ ಬಾರಿ ಆತ್ ದೆತ್ತೊಂದೇರು ಅವು ಎಡ್ಡೆಲ್ಲ ದೆತ್ತೊಂದೇರು ಆಲೆಲ್ಲ ದೆತ್ತೊಂದು ಸಮಾಜ ಏಪಲ ಎಡ್ಡೆ ಮಲ್ತಿನಾಗ ಎಡ್ಡೆಂದೇ ಪನ್ಪುಜಿ ಓಲ್ಲ ಪನ್ಪುಣೇಸಿ ದಾಪಣ್ಣಾಗ ಆಗ ಏರು ಅಂಡಲ್ಲ ಬೆರೆಲ್ ತೊಚ್ಪಾವನಂಚಿನ ಅವು ಸಮಾಜದೊಂಜಿ ಕಟ್ಟುಪಾಡು ಬತ್ತಿನ ಒಂಜಿ ವಿಚಾರ ಅವು ಎಂಚಿನ ಎಪ್ಪಡು ಇನಿ ಕಾರ್ಯಾಧ್ಯಕ್ಷರಾದ ಇನ್ನು ಬ್ರಹ್ಮಕಲಶ ಆದ 5 ವರ್ಷ ಈ ಕಾರ್ಯಕ್ರಮ ಮಲ್ಪಡು ನಂಡ ಅರ್ನ ಪೂರ್ಣ ಪ್ರಮಾಣದ ಶಕ್ತಿ ಉಂಡು ಇನಿ ಕೊನಾಜ ಪಂಚಾಯತ್ ಒಂಜಿ ಗ್ರಾಮ ಪಂಚಾಯತ್ ಬಣ್ಣ ಊರ್ದ ಒಂಜಿ ರಾಜ್ಯರಿಪ್ಪಿನಂಚಿನ ಸ್ಥಾನಮಾನದ ಮೂಜಿ ಪ್ರತಿನಿಧಿ ನಕಲುಲ್ಲೇರು ಅವು ಮುರಳಿ ಆದಪ್ಪು ಎಂಗೆಲ್ಲ ರಾಮಕೃಷ್ಣ ಪಟ್ಟವರಿ ಆದಪ್ಪು ಎಂಗೆಲ್ಲ ಅಕ್ಕ ಆದಪ್ಪು ಈ ಮೂಜಿ ಜನಲ್ಲ ಒಂಜಿ ಪ್ರಥಮ ಪ್ರಜೆಯನ್ನು ಪಂಡಲ ತಪ್ಪ ಒಂಜಿ ಗ್ರಾಮ ಪಂಚಾಯತ್
ಆತು ಸುಲಭಜಿ ಮಾತಾ ಜಾತಿ ಧರ್ಮದಕ್ಲೇನೆ ಪಕ್ಷ ಭೇದ ಬರುತ್ತದೆ ಕೆಲಸ ಮಲ್ತಂದಂಡ ಗ್ರಾಮ ಪಂಚಾಯತ್ ಸದಸ್ಯರು ಪಿರೋರ ಆಯ್ಕೆಯಾರ ಅವಕಾಶ ತಿಕ್ಕೊಂಡು ರಾಜ್ಯಕ್ಕೆ ಬಿಡ್ದು ಆಕಲು ಮಲ್ಪಿನ ಸೇವೆದ ಮಿತ್ತು ಪಿರೋರ ಆಕಲಿನ ಆಯ್ಕೆ ಮಲ್ಪನ ಯಾಲವರಿ ಪಂಚಾಯತ್ ಮೆಂಬರ್ ಆದ ಅಧ್ಯಕ್ಷರಾದ ಉಪಾಧ್ಯಕ್ಷರಾಯ ನೀಡ್ತದ ಆ ಬೇನೆ ಪಿರೋರ ಮರ್ಯಾದಿತ್ತನೇ ಎರಡನೇ ಸರ್ತಿಗೆ ಒಂತೆರ ಪೋಪುಜೆ ದಯಪಣ್ಣಗ ಐಟ್ ಪೂರ ಆಯ್ತ ಒಂಜಿ ಕೆಲವೊಂದು ವಿಚಾರಗಳನ್ನು ತೆರೆಯೊಂದು ಐಟ್ ಬುಡ್ಚಿಂದ ಹಾಕೊಂಡು ಆಂಡ ಬುಡ್ಚಿಂದ ಹಾಕೊಂಡು ಅಲ್ಲ ಆ ಪೊರ್ತುಗನಗ ರಾಮಕೃಷ್ಣರ ಪಿರ ಉಂತೆಲೆಗ ಉಂತದ್ದು ಬೋಪುಂಡು ಎಂಕಲೆ ಪಿರ ಉಂತೇರ ಆಪಜಿ ಅಂಚ ಎಂಕಲ ಒಂಜೇ ಟರ್ಮ್ ಉಡೈನು ಉಂತದ ಅಧ್ಯಕ್ಷರು ಬಕ್ಕ ಉಪಾಧ್ಯಕ್ಷರು ಒಂದು ಸರ್ತಿ ಮೆಂಬರ್ ಆದ 5 ವರ್ಷ ಕಾರ್ಯಭಾರ ಮಲ್ತನ ಅತ್ಯುತ್ತಮ ತೃಪ್ತಿ ಪಡೆಯುವ ಪೊರ್ಲುಡು ಕಾರ್ಯಕ್ರಮ ಮಲ್ತ ಒಟ್ಟುಡು ಬ್ರಹ್ಮಕಲಶ ಇಂಚಾಯನ್ ಬಣ್ಣಗ ಅವಿತ ಬ್ರಹ್ಮಕಲಶಾಯನ ಭಂಗ ಭಾರಿ ಆತುಂಡು ಭೋಜ ಪೂಜಾರ್ಲೆ ಭಾರಿ ಬಂಗಾಡು ಮಲ್ತೇನೆ ಅಂಡ ಈ ಕ್ಷೇತ್ರದ ಒಂಜಿ ಮಹಿಮೆನ ಗೊತ್ತುಜಿ ಭಾರಿ ಸಾನ್ನಿಧ್ಯ ಎತ್ತಿನ ಅಂಚಿನ ಜಾಗ ಎತ್ತರದ ಪ್ರದೇಶ ಅಂಡಲ ಭಾರಿ ಸಾನ್ನಿಧ್ಯ ಎತ್ತಿನ ಅಂಚಿನ ಜಾಗ ಅಂಚಿಡ್ದೆ ಗುಳಿಗ ಕೊರಗಜ್ಜನ ಸಾನ್ನಿಧ್ಯ ಇಂಚಿಡ್ದ ಅಯ್ಯಪ್ಪ ಮಂದಿರ ಆಯ್ತೊಟ್ಟಿಗೆ ನಾಗಬನ ಆಯ್ತೊಟ್ಟಿಗೆ ವಿಶೇಷತೆ ಬಣ್ಣ ದುರ್ಗಾ ಪರಮೇಶ್ವರನ ಭಾರಿ ಆತ ಸಾನ್ನಿಧ್ಯ ಉಂಟು ಅಂತ ಬಣ್ಣ ದಾಯ ಬಣ್ಣಗ ಮೊದಲು 10 ಹೆಚ್ಚು ಕಮ್ಮಿ 40 ವರ್ಷದ ನಿಂಚಿ ಆಟ ಮಲ್ತೊಂದಲ್ಲೇರು ಒಂಜಿ ಜಾಗೆಡ್ ದೇವಿನ ಒಂಜಿ ಸೇವೆ ಕೊರುಂಡ ಆ ಜಾಗೆಗೆ ಭಾರಿ ಆತ ಸಾನ್ನಿಧ್ಯ ಬರ್ಪುಂಡ್ಗೆ ನಡೆದ ತೀರ್ಥ ಬೋಂಡ ಪಟ್ಟೋರಿದ ನಾಗಬ್ರಹ್ಮ ಬಕ್ಕ ಪಟ್ಟೋರಿ ತಾಯಿ ಬಂದ್ಬಿಡ ಒಂಜಿ ಭಾರಿ ಆತ ಪುದರು ಬಕ್ಕ ಗೌರವ ಇತ್ತು ನಿಂಚಿನ ಜಾಗೆ ನಮ್ಮನ ಪಟ್ಟೋರಿ ಒಟ್ಟುಡು ಎಂಕಲಿ ಜೋಕುಲು ಉಪ್ಪಿನಾಗ ಮುಲ್ಪದಲ್ಲ ಜನ ಮಂದಿಯಲ್ಲಿ ಇದ್ದಾನೆ ಅಷ್ಟೇ ಭಾರಿ ಒಂಜಿ ಲೆಕ್ಕದ ರಡ್ಡು ಮೂಜಿ ಬಸ್ಕಲ್ಲಿ ಮಾತ್ರ ಎತ್ತೇನೆ ಇನ್ನು ಎಂಕಲ ವಿಶ್ವನಾಥ್ ನಾಯ್ಕರಲ್ಲ ಮುಲ್ಪ ಬತ್ತದ ಸಟ್ಲೈನ ಒಂಜಿ ವ್ಯಕ್ತಿ ಇನ್ನು ಭಾರಿ ಆತ ಕಷ್ಟ ಬಕ್ಕ ಸುಖತ ಮಧ್ಯೊಡು ಬದುಕಿನ ಒಂಜಿ ವ್ಯಕ್ತಿ ಇನ್ನು ಆರ್ಲ ಯೂನಿವರ್ಸಿಟಿದ ಒರಿ ನಿವೃತ್ತರಾದಿಲ್ಲೇರು ಆರ್ಲ ಒಂಜಿ ಈ ಭಾಗಡ್ ಬತ್ತದು ಈ ಭಾಗದಕ್ಕಲೊಟ್ಟಿಗೆ ಸೇರೊಂದು ಇನ್ನು ಈ ಭಾಗದಕ್ಕಲನಾತೇ ಒಂಜಿ ಗೌರವನು ಒರಿತೊಂದು ಬರೋಡು ನಾಂಡ ವಿಶ್ವನಾಥ್ ನಾಯ್ಕೇಡಲ ಒಂಜಿ ಎಡ್ಡೆ ಗುಣ ಇತ್ತು ನಡೆದಾದ್ರ ಇನ್ನು ಗುಲಿಗೆಜ್ಜ ಬೊಕ್ಕ ಎಂಕಲ್ಲ ಅಯ್ಯಪ್ಪ ಮಂದಿರ ಇತರ ಬೇರೆ ಬೇತೆ ಸಂಸ್ಥೆ ಭಾರಿ ಆತ ಕಾರ್ಯಭಾರ ಮಲ್ತನಕಲ್ಲ ಇತ್ತ ಮೂಲ ಕೂಡುದನಕಲ್ಲ ಭಾರಿ ಆತ ಈ ಭಾಗಡ್ ಬತ್ತದ ನೆಲೆಯಾದ ಈ ಭಾಗಡ್ ಭಾರಿ ಆತ ಎಡ್ಡೆ ಒಂಜಿ ಪ್ರಬೇನ್ ದುಷ್ಪಯನ ಪೂರ ಶ್ರದ್ಧದ ಅಪ್ಪೆನಕಲು ಪುರ ಈ ಬಾಗಡ ಬಾಲ ದಿಂಜ ಎಲ್ಲಿ ಇಜ್ಜಾಂಡಪ್ಪಗ ಇರ್ನ ವಿದ್ಯಾರ್ಥಿನ ಮಲ್ಪನ ಬರ್ತುಡು ಈ ತಿಳುಪ್ಪೆರಜ್ಜಿ ಅಂಚ ಪೂರ ಒಂಜಿ ಬೆಳವಣಿಗೆ ಏಪ ಒಲ್ಪ ಇಂಚ ಬೋಡು ಬಂಡಗ ಧರ್ಮ ಸರಿಯಾದ ನೆಲೆ ಆವಡು ಧರ್ಮ ಸರಿಯಾದ ನೆಲೆ ಏನಾಗ ಅಲ್ಪ ಮಾತ ವ್ಯಕ್ತಿಲೆಗಲೆಗೆಲ್ಲ ಒಂಜಿ ಅವಕಾಶ ತಿಕ್ಕೊಂಡು ಧರ್ಮ ಏಪಲ ಸಂಘರ್ಷಕ್ಕೂ ಬೇರೆ ಧರ್ಮ ಸಂಘರ್ಷವು ಪೋನಾಗ ಅಲ್ಪ ಬಾರಿ ವ್ಯತಿರಿಕ್ತ ಬೈನಾಂಚಿನ ಗುಣಕುಲು ಬರ್ಪುಂಡು ಈ ಬಾಗಡ್ ಧರ್ಮಗೂ ಭಾರಿ ಆತ ಗೌರವ ತಿಕ್ಕೊಂಡು ಧರ್ಮಗೂ ಭಾರಿ ಆತ ಮಾನ್ಯತೆ ತಿಕ್ಕೊಂಡು ಅಂಚಿನ ಹಿಡಿದಾತ್ರ ಇನ್ನು ಶ್ರದ್ಧದ ಅಪ್ಪೆನಕಲು ಈತು ಪೊರ್ತುಡ್ಲ ಈ ಬಾಗಡ್ ಬರ್ತದ ಇನಿ ಕೊಲ್ಲುದು ಈ ಎಲ್ಲೇ ಧಾರ್ಮಿಕ ಭಾಷಣವನ್ನು ಕೇಳಿನಂಚಿನ ಒಂಜಿ ಅತ್ತಂದಂಡ ಈ ಮಂದಿರದ ಮಿತ್ತ ಅಭಿಮಾನದ ಮಿತ್ತು ಬೈದನ ಈ ಬ್ರಹ್ಮಕಲಶಾಪನ ಪೊರ್ತುಡು ಯಾನು ಭಾರಿ ಆತ ಸುತ್ತೆ ಮುಲ್ಪದ ಶ್ರದ್ಧದ ಅಪ್ಪೆನಕಲ್ನ ಭಾರಿ ಆತ ಕೆಲಸ ಕಾರ್ಯಗಳು ನಡ್ತಾನೆ ಭಾರಿ ಆತ ಕೆಲಸ ಕಾರ್ಯಗಳು ನಡ್ತಾನೆ ಈ ಕೆಲಸ ಕಾರ್ಯಗಳು ನಡೆದಾದ್ರ ಎಡ್ಡೆ ಒಂಜಿ ಮಂದಿರ ಅಂಡು ಇನಿ ಯಾನು ಎಕಡೆ ಆಯ್ತಾ ಪೂಜೆ ಅನಗ ಇನಿ ಆಯ್ತಾ ಪ್ರಧಾನ ಅರ್ಚಕರು ಒಂಜಿ ಪೂಜೆ ಮಲ್ಪನಾಗ ಅರೆಗೆ ಒಂಜಿ ರೀತಿ ಅಯ್ಯಪ್ಪ ಮುಲ್ಪ ಉಲ್ಲೇರು ಪನ್ಪನೆಗೆ ಒಂಜಿ ಸಾಕ್ಷಿ ಆದ ಅಯ್ಯಪ್ಪ ದೇವರ ಮುಲ್ಪ ಉಲ್ಲೇರು ಪನ್ಪನೆಗೆ ಸಾಕ್ಷಿ ಆದ ಇನಿ ಆ ಪೂಜೆ ಇಡ್ತುಣ್ಣಾಗ ಗೊತ್ತಾಪುಂಡು ಅಂಚಾದಪ್ಪನಾಗ ಶ್ರದ್ಧದ ಅಪ್ಪೆನಕಲು ಇಲ್ಲಲಿತ್ತಿನ ಜೋಕ್ಲೆಗೆ ಎಡ್ಡೆ ಸಂಸ್ಕಾರ ಬುದ್ಧಿ ಕೊರದು ಜೋಕ್ಲೆನ ಮುಖ್ಯವಾಹಿನಿ ಕೊರ್ಪುಂಚ ಪ್ರಾಮಾಣಿಕ ಪ್ರಯತ್ನ ಮಲ್ಪಲೆ ಅವು ಪಾಪದಕ್ಕಲಾದ ಪಡು ಮಲ್ಲಾಕ್ಲಾದ ಪಡು
ವಿದ್ಯಾವಂತರಾದ ಬುದ್ಧಿವಂತರನ್ನ ಆಪಣಿಸಿನ ಪ್ರಾಮಾಣಿಕ ಪ್ರಯತ್ನ ಮಲ್ಪಲೆ ಧರ್ಮ ಎಡ್ಡ ರೀತಿ ನಡಪಣಿಸಿನ ಸಂಸ್ಕಾರನ ಕಲ್ಪಾಲೆ ಒಟ್ಟು ಜಾತ್ಯಾತೀತ ಮನೋತತ್ವಡು ಬದುಕುನಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ಪಲೆ ನಮ್ಮ ಮಾತ ಎಡ್ಡೆಡುಪ್ಪುಗ ಈ ಮಂದಿರ ನನಾತ್ ಪೊರ್ಲುಡು ಬೆಳಗುನಂಚಿನ ಶಕ್ತಿ ಕೊರಡು ಇಂದು ನಮ್ಮ ಒಂಜಿ 25 ವರ್ಷದ ಒಂಜಿ ವರ್ಷಾಚರಣೆ ಮಲ್ಪನಂಚಿನ ಒಂಜಿ ಭಾಗ್ಯ ನಂಗೆ ಮಾತಿರಲ್ಲ ಇತ್ತೆತ್ತಿನ ಟ್ರಸ್ಟ್ ಇತ್ತಿನಕ್ಲೆಗ್ ಆತನ ಹಿರಿಯಾಕ್ಲೆಗ್ ತಿಕ್ಕನಂಚಿನ ಒಂಜಿ ಅಯ್ಯಪ್ಪ ದೇವರನ ಆಶೀರ್ವಾದ ತಿಕ್ಕಾಡು ಏತ್ ದಿನ ಆಯುಷ್ಯ ಉಂಡಂದು ಗೊತ್ತುಜಿ ಆಯುಷ್ಯತ್ತಿನ ದಿನ ಆರೋಗ್ಯವಂತರು ಸುಖವಂತರಾದ ಬದುಕುನಂಚಿನ ಸಾನ್ನಿಧ್ಯ ಕೊರಡು ನಂಗೆ ಮಾತ ಈ ಸಂದರ್ಭಡು ಎಂಗೆ ಒಂಜಿ ಅವಕಾಶ ಕೊರ್ನೆಕ್ಕೆ ನಿಕ್ಲೆ ಬೊಕ್ಕ ಪಿರರ ಅಭಿನಂದನೆ ಬೊಕ್ಕ ಧನ್ಯವಾದವನ್ನು ಸಲ್ಲಿಸೋಂದು ಪಾತೆರ್ನ ಟೈಮ್ ಇಂಕಿಲ ನನಂಜಿ ಕಡೆಗೆ ಪೋಡು ಆಂಡಲ ಯಾನ್ ಪಾತೆರ್ನಲ್ಲ ಒಂಜಿ ಚೂರು ಹೆಚ್ಚು ಆದುಪ್ಪೆರ್ಲ ಯಾರು ಹೆಚ್ಚು ಕಡಿಮೆ ನಿಖಿಲ್ ಅವರಿ ಅಭಿಮಾನಿ ಆದ ಈ ದೈವದ ಮಿತ್ತು ದೇವರನ ಮಿತ್ತು ಪ್ರೀತಿ ಇತ್ತದು ಯಾನೆ ಆ್ಯಕ್ಚುಲಿ ಇಡೀ ಬರೋಡಂದಲ್ಲ ಎನ್ನ ಊರು ಒಂಜಿ 4 ಕಿಲೋಮೀಟರ್ ದೂರಡೊಪ್ಪಿನಿ ಒಟ್ಟು ಒಂಜಿ ಅವಿನಾಭಾವ ಸಂಬಂಧಡ್ ಎಂಕಲ್ನ ರಡ್ಡು ಮಾಸ್ಟರ್ನಕಲು ರಾಮಕೃಷ್ಣರು ಎನ್ನ ಬಾವಿ ಮಾತ ವಿಶ್ವನಾಥ್ ನಾಯ್ಕರು ಪೂರ ಕೂಡಾದಿ ಏನನ್ನು ಮಲ್ಪ ಜೀರ್ಣೋದ್ಧಾರ ಸಮಯ ಏನೊಂಜಿ ಗೌರವಾಧ್ಯಕ್ಷರು ಮಲ್ತಿನಾದ್ರೆ ಎನ್ನ ಕಿಂಚಿತ್ ಎಲ್ಲೇ ಸಾವೆ ಎನ್ನದಲ್ಲ ಮಲ್ಲ ಸೇವೆ ದಲಜಿ ಒಟ್ಟು ನೆತ್ತೊಟ್ಟಿಗೆ ನಿಖಲೊಟ್ಟಿಗೆ ಎತ್ತದೆ ಯಾನು ಬ್ರಹ್ಮಕಲಶದಪ್ಪಗ ಎನ್ನಡ್ ದಾಪಿನ ಕಿಂಚಿತ್ ಸಹಾಯ ಮಲ್ತದೆ ಇಂದು ಪೊರ್ಲುಡು ಔಟ್ ಬಂದು ಒಂಜೆ ಇರಾದೇಡು ಯಾನು ಬೈದಿನ ಹತ್ತದೆ ಒವ್ವೇ ಸ್ಥಾನಮಾನಾಗ ಯಾನು ಬೈದಿನ ಹತ್ತು ಯಾನು ಏಪಲ ಸ್ಥಾನಮಾನದ ಪಿರವು ಇತ್ತಿನ ಜನ ಹತ್ತು ಒಟ್ಟುಡು ಬರೋದಂಡ ಈ ದೇವಸ್ಥಾನದಲ್ಲ ಯಾನು ಏಪಲ ಪನ್ಪೆ ಒವೇ ಜಾಗೆ ಪೋಂಡಲ್ಲ ದೇವಸ್ಥಾನದಲ್ಲಿ ರಾಜಕೀಯ ಪತ್ತೊಂದು ಬಡಿಸಿ ಧರ್ಮನು ರಾಜಕೀಯಗೂ ಸೇರಿಸೋಡ್ಸಿ ರಾಜಕೀಯ ಪೂರ ಇತ್ತಂದಲ್ಲ ನೆತ್ತ ಗೇಟ್ ತಪ್ಪಿದೆ ಇದ್ದಿದ್ದು ಬಲ್ಲೆ ಅಪ್ಪಗ ಮಾತ್ರ ನಂಗೆ ಮಾತ ಅಯ್ಯಪ್ಪ ದೇವರನವಾಡು ಇತರ ದೇವರನವಾಡು ದೈವ ದೇವಡು ಪೂರ ನಂಗೆ ಸಾನ್ನಿಧ್ಯ ತಿಕ್ಕೊಂಡು ಬೇತೆ ಇರಾದದ ಮಿತ್ತು ಅಯ್ಯಪ್ಪ ಬಂದಿರಡು ಬತ್ತದು ತಮ್ಮ ಬೇತೆ ಕಾರ್ಯಚಟುವಟಿಕೆ ಮಲ್ಪೆರೆ ಅವಕಾಶ ಕೊರಂದೆ ಈ ಟ್ರಸ್ಟಿ ಇತ್ತಿನಕ್ಲು ಮಾಸ್ಟರ್ನಕ್ಲು ರಡ್ಡು ಮಾಸ್ಟರ್ನಕ್ಲ ಬಾರಿ ಆತು ಎಡ್ಡೆಡುತ್ತದು ಎಂಕಲ ಅಧ್ಯಕ್ಷರಿಗೆ ವಿಶ್ವನಾಥ್ ನಾಯ್ಕರೇ ಬಕ್ಕ ರಾಮಕೃಷ್ಣನ್ ಮಾತ ಮಕ್ಕಳು ಮಾತ ಒಂಜಿ ಜಾತ್ಯತೆ ತತ್ತೋಡಿತ್ತಿನಕ್ಲು ರಾಜ್ಯಕ್ಕೇಡು ಒಯ್ಟೆ ಇಪ್ಪಡು ಅವು ಬೇತೆ ವಿಚಾರ ಪೂರ ಕಷ್ಟ ಸುಖದ ಮಧ್ಯೋಡು ಇತ್ತಿನಕ್ಲು ನಿಖಲ್ ಮಾತ ಈ ಸಾನ್ನಿಧ್ಯ ಇತ್ತು ಬತ್ತದು ಮಾತರೆಗಳ ಎಡ್ಡೆ ಕೊರ್ಪುನಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ಪಲೆ ಆಯ್ತು ಒಟ್ಟಿಗೆ ಎಡ್ಡೆ ಕೆಲಸ ಮಲ್ಪುಂಡಾಂಡ ನಿಖಿಲನೊಟ್ಟಿಗೆ ಎಂಕಲ್ ಒಂಜಿ ಕಿನ್ನಿ ಬೆರೆಯಲ್ದ ಲೆಕ್ಕ ನಿಖಿಲ ಬೆರಿಯಾದುಪ್ಪ ಅಂಚಾದುಪ್ಪನಾಗ ಈ ಸಾನ್ನಿಧ್ಯ ಎಡ್ಡೆಡ್ ಬೆಲೆಗಾಡು ಪಣೊಂದು ನನಾತು ವರ್ಷ ವಿಜೃಂಭಣೆ ನೆಡ್ತಲ ವಿಜೃಂಭಣೆ ನಡಪಡು ಪಣೊಂದು ಎಂಗೆ ಅವಕಾಶ ಕೊನೆಕ್ಲಿಕ್ಕೆ ಅಭಿನಂದನೆ ಬಗ್ಗೆ ಧನ್ಯವಾದ. ವಿಶೇಷವಾಗಿ ನಮ್ಮ ಅಯ್ಯಪ್ಪ ಮಂದಿರಕ್ಕೆ ಪ್ರತಿ ಬಾರಿ ಕೂಡ ಪೂಜೆಯನ್ನು ಕೊಡ್ತಾ ಬಂದವರು ಶ್ರೀಯುತ ಗಿರೀಶ್ ಆಳ್ವ ಮೋರ್ಲಾ ಅವರು ಇವತ್ತಿನ ಮುಖ್ಯ ಅತಿಥಿಗಳಲ್ಲಿ ಓರ್ವರು ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಯಿಂದ ಎಲ್ಲ ಭಕ್ತರ ಪರವಾಗಿ ಹೃದಯಾಂತರಾಳದಲ್ಲಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಸ್ವಾಗತ ಗಿರೀಶ್ ಆಳ್ವ ಅವರಿಗೆ ಶಾಲು ಓದಿಸಿ ಗೌರವಿಸಬೇಕು ಅಂತೇಳಿ ಇಲ್ಲಿ ನಮ್ಮ ಕಾರ್ಯಕ್ರಮವನ್ನು ಮುಗಿಸಬೇಕಾಗಿದೆ. ಮುಖ್ಯ ಅತಿಥಿಗಳಲ್ಲಿ ನಮ್ಮೊಂದಿಗಿರುವವರು ಶ್ರೀಯುತ ಶೈಲೇಶ್ ಅಂಚನ್ ಅವರು. ಶೈಲೇಶ್ರೇ ಒಂಜಿ ರೆಡ್ಡು ಬಾತೆರ ಕುಳಿತಲ್ಲಿಂದಲೇ ಶುಭವನ್ನು ಹಾರೈಸಿದ್ದಾರೆ ನಮ್ಮ ಶೈಲೇಶ್ ಅಂಚನ್ ಅವರು. ಕೊಣಾಜಿ ಗ್ರಾಮ ಪಂಚಾಯತ್ ಸ್ಥಳ ಸಾನ್ನಿಧ್ಯ ದೇವದೇವರನ್ನು ನೆನೆಯುತ್ತಾ ಅಯ್ಯಪ್ಪ ಸ್ವಾಮಿಯನ್ನು ಸ್ಮರಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯರಿಗೆ ಹಾಗೆ ಸೇರಿದಂತಹ ಎಲ್ಲ ಸಾರ್ವಜನಿಕ ಭಕ್ತಾದಿಗಳಿಗೂ ವಂದನೆಯನ್ನು ಸಲ್ಲಿಸುತ್ತಾ ಇವತ್ತು 5ನೇ ವರ್ಷದ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವ. ಇದಕ್ಕಿಂತ ಮೊದಲಾಗಿ ಸಣ್ಣದಾದ ಗುಡಿ ಇತ್ತು ನಮ್ಮ ಅಯ್ಯಪ್ಪ ಮಂದಿರ, ಈಗ ದೊಡ್ಡದಾದ ಅಯ್ಯಪ್ಪ ಮಂದಿರವಾಗಿದೆ. ಈ ರೀತಿಯಾಗಿ ನಮ್ಮ ಮಂದಿರ ಒಂದು ಅಭಿವೃದ್ಧಿ ಆಗ್ತಿದೆ ಅಂತ ಕಾರಣ ಅದಕ್ಕೆ ಅಯ್ಯಪ್ಪ ಸಮಿತಿಯ ಅಧ್ಯಕ್ಷರಾಗಿರ್ಬೋದು, ಹಾಗೆಯೇ ಪ್ರತಿ ಸರ್ವ ಸದಸ್ಯರ ಸಹಕಾರದಿಂದ ಹಾಗೆ ಪರಿಶ್ರಮದಿಂದ ಅಂತಾನೆ ಹೇಳ್ಬೋದು. ಹಾಗೆಯೇ ಊರ ಹಾಗೂ ಪರ ಊರ ಜನರ ಸಹಾಯ ಸಹಕಾರದಿಂದ ನಮ್ಮ ಈ ಮಂದಿರ ಅಭಿವೃದ್ಧಿಯತ್ತ ಸಾಗಲಿಕ್ಕೆ ಕಾರಣ ಆಗಿದೆ. ಹಾಗೆಯೇ ಇಲ್ಲಿ ಪ್ರತಿದಿನ ನಡೆಯುವಂತಹ ಪೂಜೆ ಆಗಿರ್ಬೋದು ಅಥವಾ ಶನಿವಾರ ನಡೆಯುವಂತಹ ಅನ್ನದಾನ ಆಗಿರ್ಬೋದು ಅಥವಾ ವಿಶೇಷ ಪೂಜೆ ಹಾಗೆ ಭಜನೆ ಕಾರ್ಯಕ್ರಮ ಇವೆಲ್ಲ ನಮ್ಮ ಊರಲ್ಲಿ ನಡೀತಿದೆ ಅಂತ ಹೇಳಿದರೆ ನಮಗೆ ಹಾಗೂ ನಮ್ಮ ಊರಿಗೇ ಹೆಮ್ಮೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಮನುಷ್ಯರು ತಮಗೆ ಕಷ್ಟ ಬಂದಾಗ ದೇವರ ಬಳಿ ಬರ್ತಾರೆ. ಅದಕ್ಕಿಂತ ಮೊದಲಾಗಿ ಮನುಷ್ಯರಿಗೆ ದೇವರ ನೆನಪಾಗೋದು ಸ್ವಲ್ಪ ಮಟ್ಟಿಗೆ ಕಮ್ಮಿನೇ. ಯಾವಾಗ ನಮಗೆ ಕಷ್ಟ ಬರ್ತದೆ ದೇವರೇ ನೀವೇ ಕಾಪಾಡಿ ಅಂತ ಹೇಳ್ಕೊಂಡು ನಾವು ದೇವಸ್ಥಾನಗಳಿಗೆ ಹೋಗೋದು ಜಾಸ್ತಿ. ಹಾಗಿರಬೇಕಾದ್ರೆ ಒಂದು ಉದಾಹರಣೆ,
ಒಬ್ಬಳು ಮಹಿಳೆ ತುಂಬಷ್ಟು ದೇವ್ರ ಮೇಲೆ ಭಕ್ತಿ ಮಾಡ್ತಾಳೆ, ಭಯ ಭಕ್ತಿ ಶ್ರದ್ಧೆಯಿಂದ ದೇವರನ್ನು ಪೂಜೆ ಮಾಡ್ತಾಳೆ, ಆರಾಧನೆ ಮಾಡ್ತಾ ಇರ್ತಾಳೆ. ಹಾಗಿರ್ಬೇಕಾದ್ರೆ ಅವಳಲ್ಲಿ ಒಂದು ಚಿಂತೆ ಕಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾನು ಇಷ್ಟೊಂದು ಪೂಜೆ ಮಾಡ್ತೇನೆ, ದೇವರಲ್ಲಿ ಭಕ್ತಿ ತೋರಿಸ್ತೇನೆ, ಯಾಕೆ ದೇವರು ನನಗೆ ಒಲಿತಾ ಇಲ್ಲ, ನನ್ನ ಕಷ್ಟಗಳನ್ನು ಯಾಕೆ ದೇವರು ಕೇಳ್ತಾ ಇಲ್ಲ ಅಂತ ಹೇಳಿ ಅವಳು ಯೋಚನೆ ಮಾಡ್ತಾಳೆ, ಚಿಂತೆ ಮಾಡ್ತಾಳೆ. ಹಾಗಿರ್ಬೇಕಾದ್ರೆ ಒಂದು ದಿವಸ ಒಂದು ಊರಿನ ದೇವಸ್ಥಾನಕ್ಕೆ ಸನ್ಯಾಸಿಯ ಆಗಮನ ಆಗ್ತದೆ. 2 ದಿನದ ಮಟ್ಟಿಗೆ ಸನ್ಯಾಸಿ ಬರ್ತಾರೆ. ಆ ವಿಚಾರವನ್ನು ಅವಳ ಸ್ನೇಹಿತೆಯಿಂದ ತಿಳಿತಾಳೆ. ತಿಳಿದ ತಕ್ಷಣ ನಾನು ಸನ್ಯಾಸಿಯನ್ನು ಭೇಟಿಯಾಗಬೇಕು, ನನ್ನ ಮನಸ್ಸಿನ ನೋವನ್ನು ಸನ್ಯಾಸಿ ಬಳಿ ಹೇಳ್ಕೊಳ್ಬೇಕು ಅಂತ ಹೇಳಿ ಸನ್ಯಾಸಿಯನ್ನು ಭೇಟಿಯಾಗಲಿಕ್ಕೆ ಅವಳು ಹೋಗ್ತಾಳೆ. ಹೋದಾಗ ಸನ್ಯಾಸಿಯ ಕಾಲಿಗೆ ನಮಸ್ಕಾರವನ್ನು ಮಾಡ್ತಾಳೆ. ಮಾಡಿಬಿಟ್ಟು ಸನ್ಯಾಸಿ ಹತ್ರ ಹೇಳ್ತಾಳಂತೆ ಅವಳು, ನಾನು ಇಷ್ಟೊಂದು ದೇವರಿಗೆ ಭಯ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತೇನೆ, ಆದರೆ ನನ್ನ ಕಷ್ಟ ನೋವು ಇದು ಯಾವುದು ಪರಿಹಾರ ಆಗ್ತಾ ಇಲ್ಲ. ನನ್ನ ಸ್ನೇಹಿತರಿಗೆಲ್ಲ ಒಳ್ಳೆಯದಾಗಿದೆ, ಅವರೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರಾಗಿದ್ದಾರೆ, ನಾನು ಮಾತ್ರ ಅದೇ ಸ್ಥಿತಿಯಲ್ಲಿ ಇದ್ದೇನಲ್ಲ ಅಂತ ಹೇಳಿ ಸನ್ಯಾಸಿ ಬಳಿ ಕೇಳ್ತಾರೆ. ಆವಾಗ ಸನ್ಯಾಸಿ ಹೇಳ್ತಾರೆ, ನಮ್ಮ ಕಷ್ಟ ನೋವನ್ನು ನಾವೇ ಅನುಭವಿಸಬೇಕು, ಇಲ್ಲಿ ಯಾರೂ ನಮಗೆ ಆಗುವುದಿಲ್ಲ ಅಂತ ಹೇಳಿ ಹೇಳ್ತಾರೆ. ಆವಾಗ ಅವಳು ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾಳೆ. ಇಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ, ಯಾರೂ ಕೂಡ ಭಕ್ತಿಯಿಂದ ಇಲ್ಲ, ಎಲ್ಲರೂ ಅವರವರ ಪಾಡಿಗೆ ಮೊಬೈಲನ್ನು ನೋಡ್ತಾ ಇರ್ಬೋದು, ಅಥವಾ ಕೆಲವೊಂದಿಷ್ಟು ಜನ ಫೋಟೋಸ್ಗಳನ್ನು ತೆಗಿತಾ ಇರ್ಬೋದು, ಅಥವಾ ಕೆಲವೊಂದಿಷ್ಟು ಜನ ಮಾತಾಡ್ತಿದ್ದಾರೆ, ಅವರು ತೋರ್ಪಡಿಕೆಯ ಜೀವನವನ್ನು ನಡೆಸ್ತಿದ್ದಾರೆ, ಆದರೂ ಕೂಡ ದೇವರು ಅವರಿಗೆಲ್ಲ ಒಳ್ಳೆ ಮಾಡಿದೆ, ನನಗೆ ಮಾತ್ರ ಯಾಕೆ ಹೀಗೆ ಅಂತ ಹೇಳಿ ಕೇಳ್ತಾರೆ. ಹಾಗೆ ಕೇಳಬೇಕಾದ್ರೆ ಗುರುಗಳು ಹೇಳ್ತಾರೆ, ನಿನ್ನ ಪ್ರಶ್ನೆಗೆಲ್ಲ ಉತ್ತರ ನಾನು ನಾಳೆ ಕೊಡ್ತೇನೆ, ನೀನು ಒಂದು ಕೆಲಸ ಮಾಡು, ನಾಳೆ ಬರುವಾಗ ದೇವರಿಗೆ ಒಂದು ಹೂವಿನ ಹಾರ ಹಾಗೂ 1 ಲೋಟದಲ್ಲಿ ನೀರು ತಗೊಂಡು ಬಾ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಆಯ್ತು ಹೇಳ್ಕೊಂಡು ಅವಳು ಹೋಗ್ತಾಳೆ. ಬರಬೇಕಾದ್ರೆ ದೇವರಿಗೊಂದು ಹೂವಿನ ಹಾರ ಹಾಗೆಯೇ 1 ಲೋಟದಲ್ಲಿ ನೀರನ್ನು ತಗೊಂಡು ಬರ್ತಾಳೆ. ಗುರುಗಳು ಹೇಳಿದರು, ತರಬೇಕಾದ್ರೆ ನೀರಿನ ಲೋಟದಲ್ಲಿರುವಂತಹ ನೀರಿನ ಒಂದು ಹನಿ ಕೂಡ ಕೆಳಗೆ ಬೀಳಬಾರ್ದು, ಎಲ್ಲೂ ಕೂಡ ನೆಲ ಕಿಡಬಾರ್ದು ಅಂತ ಹೇಳಿರ್ತಾರೆ. ಅವಳು ಆ ಜಾಗೃತೆಯಿಂದ ಆ ಹೂವಿನ ಹಾರ ಮತ್ತು ಲೋಟ ನೀರನ್ನು ತಗೊಂಡು ಬರ್ತಾಳೆ. ತಗೊಂಡು ಬಂದು ಗುರುಗಳ ಕೈಗೆ ಕೊಡ್ತಾಳೆ. ಕೊಟ್ಟಾಗ ಗುರುಗಳು ಕೇಳ್ತಾರೆ, ನೀನು ಅಲ್ಲಿಂದ ಇಲ್ಲಿವರೆಗೆ ಬರಬೇಕಾದ್ರೆ ಕೆಲವೊಂದಿಷ್ಟು ಘಟನೆಗಳು ನಡೆಯಿತು, ನೀನು ಗಮನಿಸಿದ್ಯಾ ತಾಯಿ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಆ ತಾಯಿ ಹೇಳ್ತಾರೆ, ಇಲ್ಲ ಗುರುಗಳೇ, ನೀವು ಹೇಳಿದ್ರಲ್ಲ ಲೋಟದಲ್ಲಿರುವಂಥ 1 ಹನಿ ನೀರು ಕೂಡ ಚೆಲ್ಲಬಾರ್ದು, ಹಾಗೆಯೇ ನನ್ನ ಗಮನ ಏನಿದ್ರು ಆ 1 ಲೋಟ ನೀರು ಹಾಗೂ ಹೂವಿನ ಹಾರದ ಮೇಲಿತ್ತು ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಗುರುಗಳು ಹೇಳ್ತಾರೆ, ನೀನು ಬರಬೇಕಾದ್ರೆ ಒಂದು ಭಿಕ್ಷುಕ ಭಿಕ್ಷೆಯನ್ನು ಬೇಡ್ತಾ ಇದ್ದ, ಒಂದು ಕಡೆಯಿಂದ ಜನರು ನಿನ್ನನ್ನು ನಿಂದಿಸಿ ಮಾತಾಡ್ತಾ ಇದ್ರು, ಮತ್ತೊಂದು ಕಡೆ ಸಾಕಷ್ಟು ಪ್ರಮಾಣದಲ್ಲಿ ಗಲಾಟೆ ಆಗ್ತಿತ್ತು, ಕೆಲವೊಂದಿಷ್ಟು ಜನ ಆ ಗಲಾಟೆಯನ್ನು ನೋಡ್ತಾ ಇದ್ರು, ಕೆಲವರು ಆ ಗಲಾಟೆಯನ್ನು ಬಿಡಿಸುವ ಪ್ರಯತ್ನ ಮಾಡ್ತಾ ಇದ್ರು ಅಂತೇಳಿ. ಅದಕ್ಕೆ ಇದನ್ನೆಲ್ಲ ನೀನು ಗಮನಿಸ್ಲಿಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲ ಗುರುಗಳೇ ಅಂತ ಹೇಳ್ತಾಳೆ. ಹೇಳಿದ ಕೂಡಲೇ ಗುರುಗಳು ನಗ್ತಾರೆ. ಆವಾಗ ಗುರುಗಳು ಹೇಳ್ತಾರೆ, ನಾವು ಅವರಿವರ ಚಿಂತೆಯನ್ನು ಬಿಟ್ಟು ನಾವು ಜೀವನದಲ್ಲಿ ಏನು ಸಾಧಿಸಬೇಕು ಅದರ ಕಡೆಗೆ ಗಮನ ಇಟ್ಟು ನಾವು ಕಷ್ಟಪಟ್ಟು ದುಡಿದಾಗ ಜೀವನದಲ್ಲಿ ಯಶಸ್ಸು ಸಾಧಿಸಲಿಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ತಾರೆ. ಯಾಕಂದರೆ ದೇವರು ನಾವು ಏನೂ ಕಷ್ಟಪಡದೆ ದೇವರು ನಮಗೆ ಕೊಡಬೇಕಂದ್ರೂ ಸಾಧ್ಯ ಇಲ್ಲ. ದೇವರು ನಾವು ಕಷ್ಟಪಟ್ಟು ದುಡ್ದಾಗ ದೇವರು ನಮಗೆ ಖಂಡಿತವಾಗಿಯೂ ಫಲ ಕೊಡಲಿಕ್ಕೆ ಸಾಧ್ಯ ಅಂತ ಹೇಳಿ ಆ ಗುರುಗಳು ಮಹಿಳೆಗೆ ಬುದ್ಧಿ ಮಾತನ್ನು ಹೇಳ್ತಾರೆ. ಹಾಗೆಯೇ ನಾವು ಜೀವನದಲ್ಲಿ ಮುಂದೆ ಬರಬೇಕಂತ ಹೇಳಿದರೆ ಕಷ್ಟಪಟ್ಟು ದುಡಿಬೇಕಾಗ್ತದೆ. ನಾವೊಂದು ಪವಿತ್ರವಾದ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇವೆ ಅಂದರೆ ನಾವು ಇದಕ್ಕೆ ಪುಣ್ಯ ಮಾಡಿರಬೇಕು. ನಮ್ಮ ಧರ್ಮ ಯಾವ ರೀತಿ ಅಂದರೆ ಸಾರ್ವಜನಿಕ ಪೂಜೆ ಆಗಿರ್ಬೋದು, ಅಥವಾ ಮನೆಯಲ್ಲಿ ನಡುವಂತಹ ಸಂಕಲ್ಪ ಪೂಜೆ ಆಗಿರ್ಬೋದು, ಅಲ್ಲಿ ಪುರೋಹಿತರು ಹೇಳುವಂಥದ್ದು ಲೋಕೋ ಸಮಸ್ತ ಸುಖಿನೋ ಭವಂತೋ ಅಂತ, ಲೋಕದ ಸಮಸ್ತ ಜನತೆಗೆ ಒಳ್ಳೆಯದು ಮಾಡಲಿ ಅಂತ ಬಯಸುವಂತಹ ಸಂಸ್ಕೃತಿ ಅಂದರೆ ಅದು ನಮ್ಮದು. ಮಕ್ಕಳಿಗೆ ನಾವು ಒಳ್ಳೆಯ ಸಂಸ್ಕೃತಿ ಆಚಾರ ವಿಚಾರ ಮತ್ತು ನಮ್ಮ ಆಚರಣೆ ಬಗ್ಗೆ ನಾವು ಹೇಳಿಕೊಡ್ಬೇಕು. ಇಲ್ಲಿ ಬಾಲಗೋಕುಲ ನಡೀತಾ ಇದೆ ನಮ್ಮ ಊರಲ್ಲೇ, ಮಕ್ಕಳು ಸಾಕಷ್ಟು ಮಕ್ಕಳು ಬರ್ತಾ ಇದ್ದಾರೆ, ಅವರು ನಮ್ಮ ಸಂಸ್ಕಾರಗಳನ್ನು ಕೂಡ ಕಲಿತಿದ್ದಾರೆ. ನಮ್ಮ ಮಕ್ಕಳಿಗೆ ವಿದ್ಯೆ ಎಷ್ಟು ಮುಖ್ಯನೋ ಅಷ್ಟೇ ಸಂಸ್ಕಾರ ಕೂಡ ಮುಖ್ಯ. ನಾವು ಮನೆಯವರಾದವರು ವಿದ್ಯೆಯ ಜೊತೆಗೆ ಸಂಸ್ಕಾರವನ್ನು ಹೇಳಿಕೊಡ್ತಾ ಹೋದಾಗೆ ಮಕ್ಕಳು ಮುಂದೆ ಒಳ್ಳೆಯ ಪ್ರಜೆ ಆಗಲಿಕ್ಕೆ ಸಾಧ್ಯ. ನಮ್ಮ ಮಕ್ಕಳು ದಾರಿ ತಪ್ಪಲಿಕ್ಕೆ ಹಲವಾರು ಮಾರ್ಗಗಳಿದೆ, ಆದರೆ ಮಕ್ಕಳನ್ನು ಒಳ್ಳೆ ದಾರಿಗೆ ಕೊಂಡೋಗ್ಲಿಕ್ಕೆ ಇರುವಂತಹ ಒಂದೇ ಒಂದು ಮಾರ್ಗ ಅಂದರೆ ಅದು ನಮ್ಮ ದೇವಸ್ಥಾನ ಹಾಗೆ ಭಜನೆ. ನಾವು ಮಕ್ಕಳಿಗೆ ಮೊಬೈಲನ್ನು ಬಿಟ್ಟು ಮಕ್ಕಳ ಕೈಗೆ ತಾಳ ಕೊಟ್ಟು ಇಲ್ಲಿ ಶನಿವಾರ ನಡೆಯುವಂತಹ ಭಜನಾ ಕಾರ್ಯಕ್ರಮಕ್ಕೆ ಮಕ್ಕಳನ್ನು ಬರುವ ಹಾಗೆ ಮಾಡೋಣ ಅಂತ ಹೇಳ್ತಾ
ನನ್ನನ್ನು ಆಹ್ವಾನಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಅಯ್ಯಪ್ಪ ಸಮಿತಿಯ ಎಲ್ಲರಿಗೂ ಧನ್ಯವಾದಗಳು ಹಾಗೂ ನಿಮಗೆಲ್ಲರಿಗೂ ಧನ್ಯವಾದಗಳು. ಸಲ್ಲಿಸುತ್ತಾ ಮುಂದಕ್ಕೆ ಸಭಾಧ್ಯಕ್ಷೀಯ ಮಾತುಗಳಿಗೆ ನಾವು ಹೆಜ್ಜೆ ಇಡ್ತಾ ಇದ್ದೇವೆ. ಪ್ರಾಧ್ಯಾಪಕರು, ರಸಾಯನಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು, ನಮ್ಮೆಲ್ಲರ ಹಿರಿಯರು, ಕೇವಲ ಅವರು ಪ್ರಾಧ್ಯಾಪಕರು ಮಾತ್ರ ಅಲ್ಲ, ದೇವಸ್ಥಾನ ಜೀರ್ಣೋದ್ಧಾರ ಆಗಿರ್ಬೋದು, ಬ್ರಹ್ಮಕಲಶೋತ್ಸವ ಆಗಿರ್ಬೋದು, ಉತ್ಸವಗಳಾಗಿರ್ಬೋದು, ವಿಶೇಷವಾಗಿ ಅದೆಷ್ಟೋ ಶಾಲೆಯ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳಾಗಿರ್ಬೋದು, ವಿದ್ಯಾರ್ಥಿಗಳನ್ನ ದತ್ತು ತೆಗೆದುಕೊಳ್ಳುವಂಥ ಕಾರ್ಯವನ್ನು ಕೂಡ ಪ್ರೊಫೆಸರ್ ಭೋಜ ಪೂಜಾರಿಯವರು ಹಲವು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ನಮ್ಮ ಬ್ರಹ್ಮಕಲಶೋತ್ಸವ ಕೂಡ ಅವರು ನಮಗೆಲ್ಲ ತಿಳಿದ ಹಾಗೆ ಒಂದು ಊರಿನ ಬೆಳವಣಿಗೆಗೆ ಒಂದು ಜ್ಞಾನ ದೇಗುಲ ಅಂತ ಒಂದು ಬಹಳ ಮುಖ್ಯವಾದದ್ದು, ಮತ್ತೊಂದು ಜ್ಞಾನ ಮಂದಿರ ಅಂತ. ಜ್ಞಾನ ದೇಗುಲ ಅಂದರೆ ಈ ಶಾಲೆ ಕಾಲೇಜು ಇತ್ಯಾದಿ, ಇನ್ನೊಂದು ಧ್ಯಾನ ಮಂದಿರ. ಮನುಷ್ಯನ ಸರ್ವತೋಮುಖ ಅಭಿವೃದ್ಧಿಗೆ ಮುಖ್ಯವಾಗಿ ಬೇಕಾದ ಅವನ ಮಾನಸಿಕವಾದ ಒಂದು ಬೆಳವಣಿಗೆ, ದೈಹಿಕ ಬೆಳವಣಿಗೆ ಮತ್ತು ಸ್ಪಿರಿಚುವಲ್ ಧಾರ್ಮಿಕ ಬೆಳವಣಿಗೆ, ಈ ಎಲ್ಲ ಅದರ ಸಮ್ಮಿಲನದಿಂದ ಒಬ್ಬ ಹುಟ್ಟಿದಂಥ ಒಂದು ಮಗು ತನ್ನ ಜೀವನದಲ್ಲಿ ಒಂದು ಸಾರ್ಥಕತೆಯನ್ನು ಪಡೆಯಬಹುದಾಗಿದೆ. ಈಗ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈಗಾಗಲೇ ತಮಗೆ ಒಂದು ಕಥೆಯ ಮೂಲಕ ತಮಗೆ ಬಹಳ ಸೂಕ್ಷ್ಮವಾಗಿ ಚುಟುಕಾಗಿ ನಮ್ಮ ರೇಷ್ಮಾ ಮೇಡಮ್ ಅವರು ತಿಳಿಸಿಕೊಟ್ಟಿದ್ದಾರೆ. ನಾನು ಈ ಒಂದು ಮಂದಿರಕ್ಕೆ ಬರೋದು 3ನೇ ಸಲ. 1ನೇ ಸಲ ನಮ್ಮ ಶ್ರೀಮತಿಯವರನ್ನು ಈ ಜೀರ್ಣೋದ್ಧಾರ ಬ್ರಹ್ಮಕಲಶ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಕರೆದಿದ್ದರು. ಇನ್ನು 3ನೇ ವರ್ಷದ ಪ್ರತಿಷ್ಠಾ ಮಹೋತ್ಸವಕ್ಕೆ ನಾನು ಮತ್ತು ನನ್ನ ಶ್ರೀಮತಿಯವರು ದೀಪ ಪ್ರಜ್ವಲನೆಗೆ ಬಂದಿದ್ವಿ. ಈಗ 3ನೇ ಸಲ ನಾನು ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷನಾಗಿ ನನ್ನನ್ನು ಆಹ್ವಾನಿಸಿರ್ತಾರೆ. ಅದಕ್ಕಾಗಿ ಈ ಅಯ್ಯಪ್ಪ ಸ್ವಾಮಿ ಮಂದಿರ ಇದರ ಟ್ರಸ್ಟಿನ ಎಲ್ಲ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ನನ್ನ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಾವೇನಿದ್ದರೂ ಕ್ಲಾಸ್ ರೂಮಲ್ಲಿ ನಮ್ಮ ದೊಡ್ಡ ಮಕ್ಕಳಿಗೆ ಪಾಠ ಮಾಡೋದು ಬಿಟ್ಟರೆ ಇಂಥ ಸಭಾ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋದು ಕಡಿಮೆ. ಅದಕ್ಕೆಲ್ಲ ನನ್ನ ಹಿರಿಯರಾದ ನಾನು ಹಾಗೆ ಹೇಳಿದೆ ಮಾಸ್ಟರ್ ಹತ್ರ, ನೀವು 1-2 ಮಾತು ಹೇಳಿದರೆ ಒಳ್ಳೆಯದಿತ್ತು ಅಂತ. ಆದರೂ ಒಂದು ಅಧ್ಯಕ್ಷತೆಯ ನೆಲೆಯಲ್ಲಿ 1-2 ಮಾತುಗಳನ್ನು ಆಡಬೇಕಾದ್ದು ನಮ್ಮ ಅರ್ಧ ಕರ್ತವ್ಯ ಆಗಿದ್ದರಿಂದ ನಾನು ಹೇಳೋದು ಇಷ್ಟೇ. ನಾವು ನಮ್ಮ ಜೀವನದಲ್ಲಿ ಒಂದು ಶಿಸ್ತು ಅನ್ನು ಪಾಲಿಸಿದರೆ ಜೀವನದಲ್ಲಿ ಒಂದು ಏಳಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಾವು ನಮ್ಮ ದೇವರುಗಳ ಒಂದು ಬಗ್ಗೆ ಅಥವಾ ನಮ್ಮ ಪುರಾಣ ಇರ್ಬೋದು, ಅದರ
ಬಗೆಗಿನ ಎಲ್ಲ ಪುಸ್ತಕಗಳನ್ನು ನಮ್ಮ ಮಕ್ಕಳು ಎಸ್ಪೆಷಲಿ ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಅದರಲ್ಲಿ ಸಾವಿರಾರು ಮಂದಿ ಮಹಾನ್ ಪುರುಷರ ಬಗ್ಗೆ ಬರೆದಿರ್ತಾರೆ. ಅದನ್ನು ನಾವು ಓದಿದರೆ ಸಾಕು. ನಾವು ಈ ಸಮಾಜ ಏನನ್ನು ಕಾಣ್ತೇವೋ ಅದನ್ನು ಅವರು ಅನುಭವಿಸಿದವರು. ಅದೇ ನಮಗೆ ದಾರಿದೀಪ ಆಗ್ತದೆ. ಇದು ಧಾರ್ಮಿಕ ಪುರುಷರದ್ದು ಮಾತ್ರ ಅಲ್ಲ, ಈಗ ನಮ್ಮ ರಾಜಕೀಯ ಪುರುಷರು ಇರ್ಬೋದು, ಸಾಧು ಸಂತರು ಇರ್ಬೋದು, ಅವರ ಒಂದು ಜೀವನ ಶೈಲಿ ಅನ್ನು ನಾವು ತಿಳ್ಕೊಂಡ್ರೆ ಅದು ನಮಗೆ ಮಾರ್ಗದೀಪವಾಗಿರ್ತದೆ. ನಾವು ಇವತ್ತು ಇಲ್ಲಿ ಏನೋ ಒಂದೆರಡು ಮಾತು ಹೇಳಬಾರ್ದು, ಅದು ಈ ವೇದಿಕೆಯಲ್ಲಿ ಇರ್ತದೆ. ಅದು ನಮಗೆ ಅಳವಡಿಸ್ಕೊಳ್ಳೋಕೆ ನಾವು ಅದರ ಬಗ್ಗೆ ಆಳವಾಗಿ ಅಭ್ಯಾಸ ಮಾಡಬೇಕು, ಅದರ ಬಗ್ಗೆ ತಿಳ್ಕೊಳ್ಬೇಕಾಗ. ಅದನ್ನು ತಿಳ್ಕೊಬೇಕಾದ್ರೆ ನಾವು ಅಂತಹ ಪುಸ್ತಕಗಳನ್ನು ಓದ್ಕೊಂಡು ನಾವೀಗ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರ ಅಲ್ಲಲ್ಲಿ ಇದೆ. ಯಾಕೆ ಅದನ್ನು ನಮ್ಮ ಹಿರಿಯರು ಮಾರ್ಗದರ್ಶಕರೆಲ್ಲ ಮಾಡಿದ್ದಾರೆ ಅಂದರೆ ಈ ಒಂದು ಅಯ್ಯಪ್ಪ ಭಜನಾ ಮಂದಿರಗಳು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳನ್ನು ಮಾಡಿದ್ರಿಂದ ನಾವು ಹೇಳಿದ್ದೇವೆ, ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಸಾವಿರಾರು ವರ್ಷ ಏನು ತಪಸ್ಸು ಮಾಡಿ ದೇವರನ್ನು ಉಳಿಸ್ಕೊಂಡ್ರು ಅಂಥ ಒಂದು ಕಾರ್ಯಕ್ರಮ ಇಂಥ ಒಂದು ಅಯ್ಯಪ್ಪ ಸ್ವಾಮಿ ಮಂದಿರದಲ್ಲಿ, ಭಜನಾ ಮಂದಿರಲ್ಲಿ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳಲ್ಲಿ ನಡೀತಾ ಇದೆ. 48 ದಿವಸ ಮನೆ ಬಿಟ್ಟು ಕಠಿಣವಾದ ವ್ರತವನ್ನು ಆಚರಿಸಿ ಶಬರಿಮಲೆಗೆ ಹೋಗಿ ಬಂದು ಬರ್ತಾರೆ ಭಕ್ತರು. ಹೆಚ್ಚಾಗಿ ದಕ್ಷಿಣ ಭಾರತದಿಂದ ಸಾವಿರಾರು ಮಂದಿ, ಸಹಸ್ರಾರು ಮಂದಿ ಈ ಒಂದು ಕೈಂಕರ್ಯದಲ್ಲಿ ಪಾಲ್ಗೊಳ್ಳುತ್ತಾರೆ. ಇದರಿಂದಾಗಿ ಹಲವಾರು ಕುಟುಂಬಗಳ ಉದ್ಧಾರ ಆಗಿದೆ. ಕೆಲವರು ದುಶ್ಚಟದಲ್ಲಿ ಇದ್ದವರನ್ನು ಈ ಹಿರಿಯರು, ಕುಟುಂಬದ ಹಿರಿಯರು ಇಂಥ ಒಂದು ವ್ರತ ಮಾಡಲಿಕ್ಕೆ ಅವರನ್ನು ಪ್ರೇರೇಪಿಸೋದ್ರಿಂದ ಇಂಥ ವ್ರತ ಮಂದಿರಗಳಿಂದ ಸಾವಿರಾರು ಕುಟುಂಬಗಳ ಉದ್ಧಾರ ಆಗಿದೆ. ಹಾಗಾಗಿ ಹಿಂದಿನ ನಮ್ಮ ಹಿರಿಯರು ಇಂಥದ್ದೊಂದು ಸಂಪ್ರದಾಯಗಳನ್ನು ಅಥವಾ ಸಂಸ್ಕಾರಗಳನ್ನು ನಮ್ಮ ಸಮಾಜಕ್ಕೆ ಕೊಟ್ಟದ್ದು ಅದಕ್ಕೋಸ್ಕರ. ಎಲ್ಲರ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ನಮ್ಮ ಗ್ರಾಮದ ಅಭಿವೃದ್ಧಿ, ನಮ್ಮ ಮನೆಯಿಂದ ಶುರು ಮಾಡಿದ್ರೆ ಮನೆ ಇರ್ಬೋದು, ಗ್ರಾಮ ಇರ್ಬೋದು, ಊರು, ನಮ್ಮ ತಾಲೂಕು, ಜಿಲ್ಲೆ, ರಾಜ್ಯ, ದೇಶ, ಹಾಗೆ ಹೋದರೆ ಇಡೀ ನಮ್ಮ ಪ್ರಪಂಚ ಒಂದು ಒಳ್ಳೆಯ ರೀತಿಯಲ್ಲಿ ಸಾಗಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಸಂಕ್ಲಿಷ್ಟ ಒಂದು ಸಂದರ್ಭದಲ್ಲಿ ನಮಗೆ ಈಗ ತಿಳಿದಿದೆ, ಈಗ ಪ್ರಪಂಚ ಬಹಳ ಬದಲಾಗಿದೆ. ಈ ಬದಲಾವಣೆಯ ಕಾಲಘಟ್ಟದಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳು ಪ್ರತಿ ಊರಲ್ಲಿ ಆಗಬೇಕಾದ್ದು ಬಹಳ ಮುಖ್ಯವಾದ್ದು. ಇಲ್ಲಿಗೆ ಈಗ ಧಾರ್ಮಿಕ ಪ್ರವಚನ ಇರ್ಬೋದು ಅಥವಾ ಇನ್ಯಾವುದೇ ರೀತಿಯ ಮಾರ್ಗದರ್ಶನಗಳು ಅಥವಾ ಇದು ಶಿಬಿರಗಳು ಇಲ್ಲಿ ನಡೆಯೋದರಿಂದ ಇದೆಲ್ಲ ನಮ್ಮ ಊರಿನ ಜನರ ಒಂದು ಉದ್ಧಾರಕ್ಕೆ ಮುಖ್ಯವಾಗಿರ್ತದೆ ಅಂತ ನಾನು ಅನಿಸ್ಕೊಂಡಿದ್ದೇನೆ. ಅದಕ್ಕಾಗಿ ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಮಾತ್ರವಲ್ಲದೆ ನಮ್ಮ ಮಕ್ಕಳು ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡ್ರೆ ಅದರಿಂದ ತುಂಬ ಅನುಕೂಲ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಇಂಥ ಕಾರ್ಯಕ್ರಮ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗಿಯಾಗಿ, ಹಾಗೆ ನಮ್ಮ ಈಗ ಅಧ್ಯಕ್ಷರು ಹೇಳಿದರೆ ಇಲ್ಲಿ ಈ ಕ್ಷೇತ್ರದಲ್ಲಿ ಇನ್ನು ಹಲವಾರು ಕೆಲಸಗಳು ನಡೀಲಿಕ್ಕಿದೆ ಅಂತ, ಅವರು ಮಾಡುವಂತಹ ಎಲ್ಲ ಕೆಲಸಗಾರರಲ್ಲಿ ನಾವು ಸಹ ನಮ್ಮ ಕಿಂಚಿತ್ತು ಸಹಾಯವನ್ನು ಮಾಡೋಣ. ತಾವೆಲ್ಲರೂ ಅದರಲ್ಲಿ ಕೈ ಜೋಡಿಸಬೇಕು ಅಂತ ನಮ್ಮಲ್ಲಿ ವಿನಂತಿಸಿಕೊಳ್ತಾ ನನಗೆ ಅವಕಾಶವನ್ನು ನೀಡಿದ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನೀಡಿದ ನಿಮಗೆ ಕ್ಷೇತ್ರದ ವತಿಯಿಂದ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಧನ್ಯವಾದ ಸಮರ್ಪಣೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ರಾಮಕೃಷ್ಣ ಪಟ್ಟರಿಯವರು ಒಂದೇ ವಾಕ್ಯದಲ್ಲಿ ಇನ್ನಿತ ದೀಪ ಪ್ರಜ್ವಲನ ಕಾರ್ಯಕ್ರಮನ ಮಲ್ತನ ನಮ್ಮ ಸೇವಾ ಟ್ರಸ್ಟಿ ಅಂಚನೆ ಜೀರ್ಣೋದ್ಧಾರ ಸಮಿತಿ ಗೌರವ ಅಧ್ಯಕ್ಷರೇನ ಪ್ರಶಾಂತ್ ಕಾಜಮಿತ ಕೊಡಿಯುಳ್ಳರು ಅರೆಗಳನ್ನು ಧನ್ಯವಾದ ಕೊರೊಂದಲ್ಲೇ ಅಂಚನೆ ನಮ್ಮ ಅಧ್ಯಾಪಕರು ಆಯ್ನ ಶ್ರೀ ರವೀಂದ್ರ ರೈ ಅರೆಕಲ್ ಅಂಬೇರೆಗಳ ಧನ್ಯವಾದ ಕೊರೊಂದಲ್ಲೇ ಅಂಚನೆ ನಮ್ಮ ಪಂಚಾಯತ್ ಸದಸ್ಯರೇನ ರೇಷ್ಮಾ ಮನೋಜ್ ರಾವ್ ಅಂಚನೆ ಶೈಲೇಶ್ ಅಂಚನ್ ಬೇಕಲೆಲ್ಲ ಧನ್ಯವಾದ ಕೊರೊಂದಲ್ಲೇ ಅಂಚನೆ ನಮ್ಮ ಟ್ರಸ್ಟ್ ಅಧ್ಯಕ್ಷರು ಅಂಚನೆ ಬತ್ತನ ನಮ್ಮ ಗಿರೀಶ್ ಸಾಲ್ವ ಮೋರ್ಲ ಬೇರೆಗಳ ಧನ್ಯವಾದ ಕೊರೊಂದಲ್ಲೇ ಅಂಚನೆ ವೇದಿಕೆದ ತೀರ್ಥಿದ ಮಾತೆರೆಗಳ ಧನ್ಯವಾದ ಕೊರೊಂದು ಅಂಚನೆ ಅಯ್ಯಪ್ಪ ಸೇವಾ ಟ್ರಸ್ಟ್ದ ಮಾತಾ ಟ್ರಸ್ಟ್ ನಕಲೆಗಳ ಧನ್ಯವಾದ ಕೊರೊಂದಲ್ಲೇ ಅಂಚನೆ ಪತ್ರಿಕಾ ಮಾಧ್ಯಮ ಅಂಚನೆ
ಟಿ ವಿ ಮಾಧ್ಯಮದಕ್ಕೆಲ್ಲ ಧನ್ಯವಾದ ಕೊರಂದು ಎನ್ನ ಈ ಧನ್ಯವಾದ ಕಾರ್ಯಕ್ರಮಕ್ಕೆ ತಂದಲೆ ಇದರೊಂದಿಗೆ ಎಲ್ಲ ಅತಿಥಿಯವರಿಗೆ ಅಭಿನಂದನೆ ಸಲ್ಲಿಸುವ. ಯಾಕಂದರೆ ನಮ್ಮ ಸಮಯ 8:30 ಇಂದ 9:30 ಗಂಟೆ ತನಕ ಇತ್ತು. ಸರಿಯಾಗಿ